ನಮಸ್ತೆ ವೀಕ್ಷಕರೇ, ಡಿ.ಕೆ. ಬೋಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಪ್ರತಿ ಬಾರಿ ಕೂಡ ನಾನು ಭಾರಿ ಇಂಟ್ರೆಸ್ಟಿಂಗ್ ಆಗಿ ನನ್ನ ಫಿಲ್ಮ್ ಇಂಟರ್ವ್ಯೂನ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಫಿಲ್ಮ್ ಟೀಮ್ ಅಂದರೆ ತುಂಬಾ ಹತ್ತಿರ ಅಂತ ಹೇಳ್ಬೋದು. ಕನ್ನಡ ಆಗಲಿ ತುಳು ಆಗಲಿ, ಸೊ ತುಂಬ ಫಿಲ್ಮ್ಸ್ ಈಗಷ್ಟೇ ಬಿಡುಗಡೆ ಆಗ್ತಾನೆ ಇದೆ. ತುಂಬಷ್ಟು ಹಿಟ್ ಫಿಲ್ಮ್ಸ್ ಎಲ್ಲ ಬರ್ತಾಯಿದೆ. ಸೊ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಡಿ.ಕೆ. ಬೋಸ್ ಫಿಲ್ಮ್ ಟೀಮ್ ಇದೆ. ಸೊ ನಾಳ್ದು 15th ರಿಲೀಸ್ ಆಗ್ತಿದೆ. ಓಕೆ, ಸೊ ಹಾಗಾಗಿ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಕಂಪ್ಲೀಟ್ ಫಿಲ್ಮ್ ಜರ್ನಿ ಹೇಗಿತ್ತು ಇದರೆಲ್ಲ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಬಟ್ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಸೇರ್ಕೊಂಡಿದ್ದಾರೆ ನಮ್ಮ ಡೈರೆಕ್ಟರ್ ಆದ ಸಂದೀಪ್ ಅವರಿದ್ದಾರೆ, ಮತ್ತು ರಘು ಪಾಂಡೇಶ್ವರ್ ಅವರಿದ್ದಾರೆ. ಅದರ ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂತಹ ಡಾಲ್ವಿನ್ ಕೊಳಲ್ಗಿರಿ ಇವರು ಕೂಡ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆಲ್ರಿಗೂ. ಓಕೆ, ಸೊ ತುಂಬ ಖುಷಿ ಆಗ್ತದೆ ನಿಮ್ಮ ಫೇಸ್ ನೋಡ್ತಿರುವಾಗ, ಯಾಕಂದರೆ ನಿಮ್ಮ ಮುಖದಲ್ಲಿ ನಗು ಅಂತ 100% ಇದೆ, ನಗು ಅಲ್ವಾ? ಅದು ಯಾಕಂತ ಗೊತ್ತಿಲ್ಲ, ಮೇ ಬಿ 100% ಸಕ್ಸಸ್ ಇರ್ಬೋದು ನಮ್ಮ ಫಿಲ್ಮ್ ಅಲ್ವಾ, ನಾಳೆ ರಿಲೀಸ್ ಆದ್ಮೇಲೆ. ಓಕೆ ಅಲ್ವಾ? ಎಸ್ ಎಸ್. ಅಂಡ್ ಸಂದೀಪ್ ಸರ್, ಮತ್ತೊಮ್ಮೆ ನಿಮಗೆ ಸ್ವಾಗತ. ಅಂಡ್ ಫಸ್ಟ್ ಫಿಲ್ಮ್ ಅಲ್ವಾ ನಿಮ್ದು ಡೈರೆಕ್ಷನ್? ಮೊದಲನೇ ನಿರ್ದೇಶನ. ಓಕೆ, ಗ್ರೇಟ್. ಅಂಡ್ ಹೇಗೆ ಸರ್ ಒಂದು ಎಕ್ಸ್ಪೀರಿಯನ್ಸ್ ಡಿ.ಕೆ. ಬೋಸ್? ಇದು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಓಕೆ, ಡೀಟೇಲ್ ಆಗಿ ಹೇಳ್ಬೇಕಂದ್ರೆ ನಾನು ಆಕ್ಚುಲ್ ಆಗಿ ಫಸ್ಟ್ ರಾಜೇಂದ್ರ ಸಿಂಗ್ ಬಾಬು ಅವ್ರ ಜೊತೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೆ. ಮೋರ್ ದನ್ 12 years ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇದೆ. ಆಮೇಲೆ ಯೋಗರಾಜ್ ಭಟ್ ಸರ್ ಟೀಮ್ ಅಲ್ಲಿ ಅಂದ್ರೆ ಅವ್ರ ಟೀಮ್ ಅವ್ರು ಮಾಡಿರೋ ಸಿನಿಮಾಗಳಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಎಲ್ಲ ವರ್ಕ್ ಮಾಡಿ ಒಂದು ನಾಲೆಜ್ ಇದ್ದಿದ್ರಿಂದ ಟೆಕ್ನಿಕಲ್ ಆಗಿ ನಮ್ಗೆ ಏನು ಪ್ರಾಬ್ಲಮ್ ಆಗಲಿಲ್ಲ. ಪ್ಲಸ್ ಇಲ್ಲಿ ನಾವು ಆಲ್ಮೋಸ್ಟ್ ಶೂಟಿಂಗ್ ಮಾಡಿದ್ದು ಮಂಗಳೂರು ಸೈಡ್. ಸೌತ್ ಕೆನರಾ ರೀಜನ್ ಅಲ್ಲೇ 90% ಆಫ್ ದ ಫಿಲಮ್ ಶೂಟಿಂಗ್ ಮಾಡಿರೋದು. ಇಲ್ಲಿಗೆ ಬಂದಾಗ ನಮ್ಗೆ ತುಂಬಾ ಸಪೋರ್ಟ್ ಸಿಕ್ತು. ಕಲಾವಿದರ ಸಂಘದ ಅಧ್ಯಕ್ಷರು, ತುಳು ಕಲಾವಿದರ ಸಂಘದ ಅಧ್ಯಕ್ಷರು ಪಮ್ಮಿ ಅಣ್ಣ ಅಂತ, ಅವರು ನಮ್ಗೆ ಲೊಕೇಶನ್ಸ್ಗೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ನಮ್ಗೇನು ತೊಂದರೆನೇ ಆಗ್ಲಿಲ್ಲ. ಆಕ್ಚುಲಿ ಶೂಟಿಂಗ್ ಮಾಡ್ಬೇಕಾದ್ರೆ ತುಂಬಾ ಸಪೋರ್ಟ್ ಸಿಕ್ತು. ಅದರಿಂದ ಆರ್ಟಿಸ್ಟ್ಗಳು ಇಲ್ಲೇ ಅವರಾಗಿರೋದ್ರಿಂದ ಕರೆಕ್ಟ್. ನಾ ಟ್ರೈಲರ್ ನೋಡ್ತಾ ಇರುವಾಗ ನಂಗೆ ಅದು ತುಂಬಾ ಖುಷಿ ಆಯ್ತು. ಇಲ್ಲಿ ಇರುವಂತ ಆರ್ಟಿಸ್ಟ್ ಗಳನ್ನ ಹಾಕಿ ಒಂದು ಫಿಲ್ಮ್ ಅನ್ನ ಮಾಡಿದೀರಾ. ಸೊ ಅದು ತುಂಬಾ ಖುಷಿ ಕೊಡ್ತು ನಮ್ಗೆ ಅಲ್ವಾ? ಅದು ಸ್ಕ್ರಿಪ್ಟ್ ನಾವು ಮಾಡಿದಾಗ ನಮ್ಮ ಮಡಮಕ್ಕಿ ಡೈರೆಕ್ಟರ್ ಒಬ್ರು ಇದ್ದಾರೆ, ತುಂಬಾ ಆತ್ಮೀಯರು ಇದ್ದಾರೆ. ಸೊ ಅವರ ಒಂದು ಟೀಮ್ ಇದೆ ನಮ್ಗೆ, ಮಂಗಳೂರು ಅವರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ. ನಾವು ಸ್ಕ್ರಿಪ್ಟ್ ಮಾಡಿದಾಗ ಇದೇ ಒಂದು ಜಾನರ್, ಕಾಮಿಡಿ ಜಾನರ್ ಅಂತ ಬಂದಾಗ ಮಂಗಳೂರು ಭಾಷೆನೇ ಆಕ್ಚುಲಿ ಚೆನ್ನಾಗಿರುತ್ತೆ. ಕನ್ನಡ ಒಂದು ಎಂಜಾಯ್ ಮಾಡ್ತಾರೆ ಆ ಭಾಷೆ ಅಲ್ವಾ. ಜೊತೆಗೆ ಇಲ್ಲಿ ಆರ್ಟಿಸ್ಟ್ಗಳು ಎಕ್ಸ್ಟ್ರಾರ್ಡಿನರಿ ಆರ್ಟಿಸ್ಟ್ಗಳು, ನಾಟಕದ ಒಂದು ಬ್ಯಾಕ್ಗ್ರೌಂಡ್ ಇರೋದ್ರಿಂದ ತುಂಬಾ ಅವ್ರ ಸ್ಕ್ರೀನ್ ಪ್ರೆಸೆನ್ಸೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಇದೆಲ್ಲ ಒಂದು ಪ್ಲಾನ್ ಮಾಡಿದಾಗ ಒಂದು ಸ್ಕ್ರಿಪ್ಟ್ ಚೆನ್ನಾಗಿ ಮೂಡ್ ಬಂತು. ಆಮೇಲೆ ಹಂಗೆ ಶೂಟಿಂಗ್ ಎಲ್ಲ ಪ್ಲಾನ್ ಮಾಡಿ, ಇಟ್ ವಾಸ್ ಆಲ್ ಪ್ಲಾನ್ಡ್ ಇಲ್ಲಿ ಮಾಡ್ಬೇಕಂತ ಮಾಡಿ ನಮ್ಗೆ ಅಲ್ಟಿಮೇಟ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಆ ಸ್ಯಾಟಿಸ್ಫ್ಯಾಕ್ಷನ್. ನಿಮ್ ಸೈಡ್ ಅಲ್ಲಿ ರಘು ಸರ್ ಇದ್ದಾರೆ, ಅವ್ರ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕು ನೀವೀಗ. ಹೇಗೆ ಶೂಟಿಂಗ್ ಅಲ್ಲಿ ಹೇಗಿದ್ರು ಇವರು? ಶೂಟಿಂಗ್ ಅಲ್ಲಿ ಅವ್ರು ತುಂಬಾ ಗಮ್ಮತ್ ಅಂತ ಅಲ್ವಾ? ಗಮ್ಮತ್ ಮಾಡ್ತಾರೆ ಅಲ್ಲ, ಎಲ್ಲರೂ ಹಂಗೆ ಹೇಳ್ತಿದ್ರು. ಬಟ್ ಅವ್ರು ಬಂದಾಗ ಜಾಲಿ ಆಗಿರ್ತಾರ ಅವ್ರು. ಓಕೆ, ಆಕ್ಟಿಂಗ್ ಮಾಡ್ತಿದಾರ ಇಲ್ಲ ರಿಯಲ್ ಆಗಿದಾರ ಅಂತ ಗೊತ್ತಾಗಲ್ಲ. ಆತರ ಕೆಲವು ಸತಿ ಆಫ್ ದ ಕ್ಯಾಮ್ರಾನು ಆಕ್ಟಿಂಗ್ ಮಾಡ್ತಿರ್ತಾರೆ. ಒಂದು ಸಿಚುವೇಶನ್ ಹೇಳ್ಬೇಕು, ಒಂದು ಟ್ರೈಲರ್ ಅಲ್ಲಿ ಒಂದು ಶಾರ್ಟ್ ಇದೆ, ಅದು ಓವರ್ ಎಕ್ಸೈಟ್ಮೆಂಟ್ ಆಗ್ಬೇಕು, ತುಂಬಾ ಕೋಪ ಬರುತ್ತೆ ಅವ್ರಿಗೆ. ಆ ಕೋಪ ಬಂದಾಗ ಅವರು ಅಂತ ಕಾಡಿ ಹುಲಿ ಅಂತ ಕ್ಯಾರೆಕ್ಟರ್ ಕಿರ್ಚಬೇಕೆಲ್ಲ ಮಾಡೋ ಅಂತೆಲ್ಲ ಅನ್ಬಿಟ್ಟು ಲಾಸ್ಟಿಗೆ ಕುತ್ಕೊಂಡ್ರು. ಆಲ್ಮೋಸ್ಟ್ ಸೆಟ್ ಅಲ್ಲಿ ಇರೋರೆಲ್ಲ ನಗ್ತಿದ್ರು ಆ ಟೈಮಲ್ಲಿ. ಸೊ ಆ ತರ ಒಂದು ಕ್ಯಾರೆಕ್ಟರ್, ತುಂಬಾ ಲೈವ್ಲಿ ಕ್ಯಾರೆಕ್ಟರ್, ಒಂದು ಒಳ್ಳೆ ಎಂಜಾಯ್, ತುಂಬಾ ಚೆನ್ನಾಗಿತ್ತು ಅವ್ರದ್ದು. ಟೈಮ್ ಪಾಸ್ ಆಗೋದು. ನಮ್ಗೆ ಶೂಟಿಂಗ್ ಎಲ್ಲ ಟೆನ್ಷನ್ ಇದ್ರು ಆಕ್ಚುಲ್ ಆಗಿ ಇವ್ರು ಮಾಡೋ ಒಂದು ಕೆಲವು ಇದರಿಂದ ಒಂದು ಒಂದು ಫ್ರೀಡಮ್ ಸಿಗುತ್ತೆ. ಸೊ ರಘು ಸರ್, ಹೇಗಾಯ್ತು ಈ ಒಂದು ಫಿಲ್ಮ್ ಶೂಟಿಂಗ್ ಎಲ್ಲ? ಬಹಳ ಚೆನ್ನಾಗಾಯ್ತು. ನಾನಂದ್ರೆ ಈಗಾಗಲೇ ಸುಮಾರು ಸಿನಿಮಾಗಳನ್ನು ಮಾಡಿರ್ತೇನೆ. ಇದು ಹೊಸ ಟೀಮು. ಈಗ ನಿಮ್ಗೆ ಗೊತ್ತಿದ್ದಾಗೆ ಇತ್ತೀಚೆಗೆ ಈಗೀಗ ಬರುವಂತ ಎಲ್ಲಾ ಸಿನಿಮಾಗಳು ಹೊಸ ಟೀಮ್ಗಳಲ್ಲಿ ಏನೊಂದು ಗೆಲುವು ಕಾರಣ ಏನಂದ್ರೆ ಏನೊಂದು ಕ್ರಿಯೇಟಿವಿಟಿ ಜಾಸ್ತಿ, ಹೊಸ ಕ್ರಿಯೇಟಿವಿಟಿ, ಸ್ಕ್ರೀನ್ ಪ್ಲೇ ಆಗಲಿ, ಸ್ಟೋರಿ ಆಗಲಿ, ಆ ಮ್ಯೂಸಿಕ್ ಆಗಲಿ, ಕ್ಯಾರೆಕ್ಟರ್ನ ಹಂಚಿ ಕೊಡೋದು, ಯಾರಿಗೆ ಯಾವ ಕ್ಯಾರೆಕ್ಟರ್ ಕೊಡಬೇಕು ಅನ್ನೋದಾಗ್ಲಿ, ಡೈಲಾಗ್ಸ್ ಆಗಲಿ, ಪ್ರತಿಯೊಂದರಲ್ಲೂ ಆ ಜನಗಳು ಕೂಡ ಅಂತ ಸಿನಿಮಾಗಳನ್ನೇ ಇವತ್ತು ಜಾಸ್ತಿ ನೋಡೋದಕ್ಕೆ ಮನಸ್ಸು ಮಾಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ. ಅದೇ ರೀತಿ ಈ ಟೀಮು ಕೂಡ ತುಂಬಾ, ನಾನು ನಿಮ್ಗೀಗ ಹೇಳಿದ್ರು ಇವರು, ಅದೇ ತರ ಇವರದ್ದು ಮೊದಲ ಮೂವಿ ಅನುಭವಿಗಳು, ಬೇರೆ ದೊಡ್ಡ ದೊಡ್ಡ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿದ ಅನುಭವ ಇದೆ. ಆದ್ರೂ ಕೂಡ ಡೈರೆಕ್ಷನ್ ಆಗಿ ಸ್ವಂತವಾಗಿ ಪ್ರಥಮವಾಗಿ ಮಾಡ್ತಿರೋದು ಮೊದಲಿಂದ. ಆದ್ರೂ ಕೂಡ ಇವರು ಮಾಡೋ ಕೆಲಸದಲ್ಲಿ ಎಲ್ಲೂ ಕೂಡ ಶಾರ್ಟ್ಸ್ ಇರುವಾಗ ಅಥವಾ ಎಲ್ಲಿಯೂ ರಾಜಿ ಆಗ್ತಿರ್ಲಿಲ್ಲ, ಕೋಪ ಮಾಡ್ಕೊಳ್ತಿರ್ಲಿಲ್ಲ, ಹಿಂಗೆ ಇರ್ತಿದ್ರು, ಕೋಪ ಮಾಡ್ಕೊಳ್ತಿರ್ಲಿಲ್ಲ. ಬಟ್ ಅಲ್ಲೇ ಅದನ್ನ ಒಪ್ಕೊಳ್ತಿರ್ಲಿಲ್ಲ. ಮೆಲ್ಲ ಬಂದು ಹಂಗೆ ವಾಪಸ್ ಫುಲ್. ನಾವು ಕೂಡ ಸುಮಾರು ಸಿನಿಮಾಗಳಲ್ಲಿ ನೋಡಿದ್ದ ಪ್ರಕಾರ ನಾವು ಅಬ್ಸರ್ವ್ ಮಾಡುವಾಗ ಪಕ್ಕ ಕೆಲಸ ತೆಗಿಸ್ತಿದ್ರು ಆರ್ಟಿಸ್ಟ್ಗಳ ಹತ್ರ.
ನಗಾಡ್ತಾನೆ ಸ್ಲೋಲಿ ಎಷ್ಟಿದಂದ್ರು ಅವ್ರು ಓಕೆ ಮಾಡಿದಾರ ಅಂತ ತಿಳ್ಕೊಳ್ಳೋದು ನಾವು. ಓಕೆ ಮಾಡಿರಲ್ಲ, ಅದು ಓಕೆ ಮಾಡಿರಲ್ಲ, ಇಲ್ಲ ಅದು ಒಂದು ಮಾಡುತ್ತೆ ಏನೋ ಅವ್ರು ಮತ್ತೇನೋ ಒಂದು ಪ್ಲಾನ್ ಬರುತ್ತೆ, ಏನೋ ಒಂದು ಜಸ್ಟ್ ಮಿಸ್ಸಿಂಗ್ ಇರುತ್ತೆ, ಅದನ್ನು ಸರಿ ಮಾಡ್ಕೊಂಡು ಮತ್ತೆ ಆಕ್ಷನ್ ಹೇಳ್ತಾರೆ. ಹೌದು, ಆ ತರ. ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇವರು ಲೋಕಲ್ನವರೇ, ಡಾಲ್ವಿನ್ ಅವರು. ಇವರು ಸಾಂಗ್ ಎಲ್ಲ ನಾವು ಎಲ್ಲರೂ ಕೇಳಿದ್ದಾರೆ ಆಲ್ರೆಡಿ, ತುಂಬಾ ಚೆನ್ನಾಗಿ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಳುವಲ್ಲೇ ಮಾಡಿದ್ದಾರೆ. ಡಾಲ್ವಿನ್ ಸರ್ ಅವರು. ಹೌದು, ಕನ್ನಡದಲ್ಲಿ ಒಂದು ಹೊಸ ಸಂಗೀತ ನಿರ್ದೇಶಕರಾಗಿ ಇವರು ನಮ್ಮ ನಿರ್ದೇಶಕರು ಹೊಸ ಒಂದು ನಿರ್ದೇಶಕರಾಗಿ ಇನ್ನು ತುಂಬಾ ಜನ ಹೊಸಬರಿದ್ದಾರೆ. ಮತ್ತೆ ನಮ್ಮ ಕಥಾನಾಯಕರು ಪೃಥ್ವಿ ಅಂಬರ್ ಅವರು, ಅವ್ರ ಬಗ್ಗೆ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ. ಭರವಸೆಯ ನಟ, ಒಳ್ಳೆ ಪರ್ಫಾರ್ಮರ್, ಒಳ್ಳೆ ಟೀಮು. ಯಾಕಂದ್ರೆ ಸಿನಿಮಾ ನೋಡ್ತಾ ಅಥವಾ ಸಿನಿಮಾದ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಭರವಸೆ ತುಂಬಿ, ನೀವು ಆರಂಭದಲ್ಲಿ ಹೇಳಿದೆಲ್ಲ ನಗುತ್ತಾ ಇದ್ದೀರಿ ಅಂದ್ರೆ ಇಲ್ಲಿದೆ ನಗು ಈಗ ರಿಲೀಸ್. ಎಲ್ರು ಹೊಟ್ಟೆ ಇಟ್ಕೊಂಡು ಅದೇ ಹೆರಿಗೆ ನೋವು ಈಗ 15ಕ್ಕೆ ಎಲ್ಲ ನಮ್ದು ಹೆರಿಗೆ ಆಗತ್ತೆ ಅಲ್ವಾ. ಆಗ್ಲಿ. ಸೊ ಫಿಲ್ಮ್ ಒಂದು ಸಕ್ಸಸ್ ಸಿಗ್ಬೇಕು ಅಲ್ವಾ. ಸೊ ಇನ್ನೊಂದು ಫಿಲ್ಮ್ ಮಾಡ್ಲಿಕ್ಕೆ ಒಂದು ನಮ್ಗೊಂದು ಧೈರ್ಯ ಬರುತ್ತೆ ಅಲ್ವಾ. ಓಕೆ. ಸೊ ಡಾಲ್ವಿನ್ ಸರ್ ಹೇಗೆ, ಸೊ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕು ನೀವು. ಸೊ ಇದು ಮೇ ಬಿ ಇದು ಫಸ್ಟ್ ಫಿಲ್ಮ್ ಅಂತ ಹೇಳ್ತಾ ಇದ್ದೀರಾ ಕನ್ನಡದಲ್ಲಿ? ಕರೆಕ್ಟ್. ಓಕೆ. ಸೊ ನಿಮ್ಮ ನಗು ಅಂತೂ 100% ಇದ್ರೆ ಇದರಲ್ಲಿ. ಓಕೆ. ಸೊ ಹೇಗೆ ಮ್ಯೂಸಿಕ್ಸ್ ಎಲ್ಲ ನಿಮ್ಮ ಪ್ರಕಾರ? ನಾನು ನೋಡಿ ಆಗಿದೆ ಸಾಂಗ್ಸ್ ಎಲ್ಲ, ತುಂಬಾ ಖುಷಿ ಆಯ್ತು. ನಿಮ್ಮ ಒಂದು ಇಂಟೆನ್ಷನ್ಸ್ ಹೇಗೆ ಬರ್ಬೇಕಿತ್ತು, ಇನ್ನೂ ಸ್ವಲ್ಪ ಬೇಕಿತ್ತು, ಆ ಥರ ಏನಾದರೂ ಫೀಲಿಂಗ್ಸ್ ಇದೆಯಾ? ಅಲ್ಲ, ನಂಗೆ ಅಂತಂದ್ರೆ ಫೀಲಿಂಗ್ ಇರ್ಲಿಲ್ಲ. ಅದೆಲ್ಲ ಡೈರೆಕ್ಟ್ ಸರ್ ನಂಗೆ ಇಂಥರೇ ಬರ್ಬೇಕಂತ ಹೇಳಿದ್ರು. ಸೊ ನಂಗೆ ಒಂದು ನಮ್ಮ ಸಂದೀಪ್ ಸರ್ ಆಗ್ಲಿ, ಅದು ನಮ್ಮ ಎಕ್ಸಿಕ್ಯೂಟಿವ್ ಇವರು ವಿನಯ್ ಪ್ರೀತಮ್ ಆಗ್ಲಿ, ಅವ್ರ ನಾನು ವರ್ಕ್ ಮಾಡುವಾಗ ನನ್ನೊಟ್ಟಿಗೆ ಕೂತ್ಕೊಂಡಿದ್ರು. ಸೊ ಅದು ನಂಗೆ ತುಂಬಾ ಹೆಲ್ಪ್ ಆಯ್ತು. ಮೋರ್ ದೆನ್ ನಾನು ಕೆಲಸ ಮಾಡೋದಕ್ಕಿಂತ ನನ್ನನ್ನು ಕೆಲಸ ತೆಗೆಯುವಷ್ಟು ಕೆಪಾಸಿಟಿ ಅವರದ್ದು ಇದೆ. ಅದಿದ್ರೆ ನಂಗೆ ಒಳ್ಳೇದು. ನಾನು ಕೆಲವು ಕಡೆ ಇಲ್ಲ, ಈಗ ನಾವು ಇದು ಫಸ್ಟ್ ಫಿಲ್ಮ್ ಆಗಿರೋದ್ರಿಂದ ನಮ್ಗೆ ಕೆಲವೆಲ್ಲ ವಿಷಯಗಳು ನಮ್ಗೆ ಗೊತ್ತಿರಲಿಲ್ಲ. ಸೊ ಅವರ ಹೆಲ್ಪ್ ಇರುವುದರಿಂದ ಲೈಕ್ ನಂಗೆ ಒಳ್ಳೆ ವರ್ಕ್ ಮಾಡ್ಲಿಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕಿತ್ತು. ಡಾಲ್ವಿನ್ ಜಿ ಅವ್ರನ್ನೆಲ್ಲ ಬಂದು ಹೇಳ್ತಾರೆ, ಇವ್ರು ಹೇಳಿದಂಗೆ ಅಂದ್ರೆ ಡಾಲ್ವಿನ್ ಅಲ್ಲಿ ಒಂದು ಕಡೆಯಲ್ಲಿ ಸ್ವಲ್ಪ ಅದು ಚೇಂಜ್ ಮಾಡ್ಲಿಕ್ಕೆ ಆಗ್ತದಲ್ಲ, ಅಂದ್ರೆ ಚೇಂಜ್ ಮಾಡ್ಬೇಕಂತ ಹೇಳುದಲ್ಲ, ಚೇಂಜ್ ಮಾಡ್ಲಿಕ್ಕೆ ಮಾಡ್ಲೇಬೇಕಲ್ಲ. ಹಾಗೆ ಮಾಡಿ ಇವನ್ ಸಾಂಗ್ಸ್ ಹೇಳುವಾಗ ಸಹ ಹಾಗೆ ಇವರು ಅದನ್ನ ಘಟನೆ ಹೇಳ್ತೇನೆ. ಇವರು ಹೇಳಿದ್ರು ಒಂದು ಫಿಲ್ಮ್ ಬರ್ತಾ ಇದೆ, ಮಾಡ್ಬೋದಾ ಆಯ್ತು ಅಂತ. ಸೊ ನಾನೊಂದು ನೀವೊಂದು ರಫ್ ಟ್ಯೂನ್ ಕೊಡಿ ಅಂತ ಹೇಳುವಾಗ ನಾನು ಇವ್ರಿಗೆ ನೀವೊಂದು ರಫ್ ಸ್ಕ್ರಾಚ್ ಲಿರಿಕ್ಸ್ ಕೊಡಿ ಅಂತ. ಅವ್ರು ಏನೋ ಅರ್ಜೆಂಟಲ್ಲಿ ಏನೋ ಬರ್ದ್ಬಿಟ್ರು, ಅದು ಕೊಟ್ಬಿಟ್ಟೆ. ಆ ಕಂಪೋಸ್ ಮಾಡ್ಲಿಕ್ಕೆ ಹೋಗ ದಿವಸ ಅದೇ ದಿವಸ ನನ್ನ ಕಂಪ್ಯೂಟರ್ ಮದರ್ ಬೋರ್ಡ್ ಹೋಗಿದೆ. ಆ ದಿವಸ ಮನೇಲಿ ಕರೆಂಟ್ ಸಹಿತ ಇರ್ಲಿಲ್ಲ. ಏನೋ ಒಂದು ಅದು ಭಗವಂತ ಬುದ್ಧಿ ಕೊಟ್ಟನ ಏನು ಗೊತ್ತಿಲ್ಲ. ಹಂಗೆ ಒಂದು ಗಿಟಾರ್ ಹಿಡಿದುವಾಗ ಹೀಗೆ ಪ್ಲೇ ಮಾಡುವಾಗ ಪಟ್ಟ ಒಂದು ಟ್ಯೂನ್ ಬಂತು. ಆಗ ನನ್ನ ಮಡದಿ ಅವಳು ಇದು ಒಳ್ಳೆ ಕೇಳ್ತಾ ಉಂಟು. ಅಂದ್ರೆ ಅವರು ಮ್ಯೂಸಿಷಿಯನ್ ಅಲ್ಲ, ಆದ್ರೆ ಖುಷಿ ಆಯ್ತು. ಅವ್ರಿಗೆ ಕಾಮನ್ ಪರ್ಸನ್ ಅವರಿಗೆ ಪಸಂದ್ ಆದ್ರೆ ಮತ್ತೆ ಇದು ವರ್ಕೌಟ್ ಆಗ್ಬೋದು. ಅಂದೇ ರಾತ್ರಿ ಇದು ಮಾಡಿ ಕ್ಲೇ ಮಾಡಿ ಒಂದು ಕರೆಕ್ಟ್ ಪ್ರಾಕ್ಟೀಸ್ ಮಾಡಿ ವಾಯ್ಸ್ ರೆಕಾರ್ಡ್ ಮಾಡಿ ಅಲ್ಲಿ ಇವರಿಗೆ ವಾಟ್ಸಪ್ಗೆ ಹಾಕಿದೆ. ಅವರ ರಿಸಲ್ಟ್ ಬರೋವರೆಗೆ ಹೀಗೆ ಕಾಯ್ತೆ, ಚೆನ್ನಾಗಿದೆ ಬಾಸ್ ಅಂತ ತಮ್ಮೆಲ್ಲ. ಸೊ ಅವರ ಪ್ರೋತ್ಸಾಹ ಆಕ್ಚುಲಿ ಚೆನ್ನಾಗಿ ಇದೆ, ವರ್ಕ್ ಅನ್ನು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಈಸಿ ಆಯ್ತು. ಸೊ ಹಾಗೆ ದಿನ ಹೋಗ್ತಾ ಹೋಗ್ತಾ ಟ್ಯೂನ್ ಚೆನ್ನಾಗಿ ಕೇಳ್ತಿತ್ತು. ಇವ್ರ ಹತ್ರ ಕೇಳಿದೆ, ಕೀರ್ತನ್ ಭಂಡಾರಿ ಅಂತ ಈಗ ತಾನೇ ಅನುಕ್ತೆ ಅಂತ ಒಂದು ಫಿಲ್ಮಿಗೆ ಬರ್ದಿದ್ದಾರೆ. ನೆಕ್ಸ್ಟ್ ಚಾರ್ಲಿ 777 ಅದ್ರಲ್ಲೂ ಸಹ ಬರ್ದಿದ್ದಾನೇನು, ಐ ಹೋಪ್ ಐ ಗಾಟ್ ದ ನ್ಯೂಸ್. ಅದ್ರಕ್ಕಿಂತ ಮುಂಚೆ ಒಂದು ಮಟ್ಟೆ ಕಥೆ ಇಲ್ಲ ಹೆಣ್ಣೆ ಅಂತ ಬರ್ದಿದ್ದ. ಸೊ ನನ್ನ ಮುಂಚಿನ ಫಿಲ್ಮ್ ಆದ ತೊಟ್ಟಿಲಲ್ಲಿ ಸಹ ಅವರು 3 ಲಿರಿಕ್ಸ್ ಬಂದಿದ್ರು ತುಳುವಲ್ಲಿ, ಕನ್ನಡದಲ್ಲಿ ಸಹ ಚೆನ್ನಾಗಿ ಬರುತ್ತೆ. ನಾನು ಇವ್ರ ಹತ್ರ ಹೇಳಿದೆ, ಇವ್ರ ಹತ್ರ ಅಂದ್ರೆ ಡೈರೆಕ್ಟರ್ ಅಲ್ಲ ಸರ್, ಅವರು ಬರಿಬಹುದಾ? ಬರೀರಿ ಅವ್ರು ಚೆನ್ನಾಗಿ ಬರ್ದ್ಬಿಟ್ರು. ಮತ್ತೆ 2-3 ಸರಿ ಅವ್ರು ಕರೆಕ್ಷನ್ ಮಾಡಿ ಫಿಲ್ಟರ್ ಮಾಡಿ ಮತ್ತೆ ಅದ್ರ ದಿ ಬೆಸ್ಟ್ ಇದ್ದ ವರ್ಡ್ಸ್ ಅನ್ನು ಸೆಂಟೆನ್ಸ್ ಅನ್ನು ಸೆಟ್ ಮಾಡಿ ಒಂದು ಸಾಂಗ್ ಮಾಡಿದ್ರು. ಮತ್ತೆ ಅದೇ ಹಾಡನ್ನು ನಾವೇನೋ ಒಂದು ಮ್ಯೂಸಿಕ್ ಅಂತ ಮಾಡ್ತೇವೆ, ಅದನ್ನು ಕಂಪ್ಲೀಟ್ ಆಗಿ ಲಾಂಚ್ ಮಾಡೋದು ಒಂದು ಲಿರಿಕ್ಸ್ ಮತ್ತೆ ಸಿಂಗರ್ ಸಂಚಿತ್ ಹೆಗಡೆ ಅವರು ಹಾಡಿದ್ದಾರೆ, ಚೆನ್ನಾಗಿ ಹಾಡಿದ್ದಾರೆ, ಸೂಪರ್ ಆಗಿದೆ ಸಾಂಗ್ ಅಲ್ವಾ? ಓಕೆ. ಸೊ ಹಾಗಾಗಿ ಒಂದು ಪ್ರೋತ್ಸಾಹ ಬೇಕು, ಯಾರಾದ್ರೂ ಒಂದು ಸಪೋರ್ಟ್ ಮಾಡಿದ್ರೆ ಮಾತ್ರ ನಮ್ಮ ಒಂದು ಟ್ಯಾಲೆಂಟ್ ಹೊರಗೆ ಬರುವ ಸಾಧ್ಯತೆ ಅಲ್ವಾ? ಓಕೆ.
ಸೊ ಗ್ರೇಟ್. ಆ್ಯಂಡ್ ರಘು ಸರ್, ನಿಮ್ಮ ಹತ್ರ ಒಂದು ಪ್ರಶ್ನೆ. ಸೊ ನೀವು ಕೂದಲು ಬರ್ಲಿಕ್ಕೆ ಬಿಡಲ್ವಾ, ಅಲ್ಲ ಹೀಗೆ ಇರುವುದಾ ನೀವು, ಹೇಗೆ ಒಂದು ಕೇಳಿದ ಪ್ರಶ್ನೆ ಅಂದ್ರೆ ಕೆಲವರು ವೀಕ್ಷಕರು ಕೇಳ್ತಾರೆ, ಇದ್ರ ಬಗ್ಗೆ ಒಂದು ಪ್ರಶ್ನೆ, ಒಂದು ಸೊಲ್ಯೂಷನ್ ಕೊಡ್ಬೇಕು ನೀವು, ಹೇಗೆ? ಕೂದಲು ನನಗೆ ಇಲ್ಲಿ ನಿಜವಾಗಿ ಕಮ್ಮಿ, ಓಕೆ, ತುಂಬಾ ಕಮ್ಮಿ. ಹಿಂಗ್ ಮಾಡಿದ್ರೆ ನೋಡಿ ಹೊಳಿತಾ ಇರತ್ತೆ. ಸೂಪರ್, ನಮ್ ಫೇಸ್ ಕಾಣ್ತದೆ. ತಲೆ ಬಚ್ಕೊಳ್ಳೋದು ಬಚ್ಕೋಬಹುದು ಮಿರರ್ ತರ. ಆಮೇಲೆ ಏನಾಯ್ತು, ಯಾವ್ದ್ರಲ್ಲಿ ಬಹುಪರಾಗ್ ಸಿನಿಮಾ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಸುನಿ ಅವರು ಹೇಳಿದ್ರು, ನೀವು ಹಿಂಗೆ ಇರ್ತಿದ್ರೆ ತೆಗಿತೀರಾ ಅಂತ. ಹೆಂಗ್ ತೆಗಿಬೇಕಾ ಅಂತ, ತೆಗೀರಿ ಅಂದ್ರು. ತೆಗಿಯೋದಾದ್ರೆ ತೆಗೀರಿ ಅಂತ ತೆಗ್ದೆ. ಅದ್ರಲ್ಲಿ ಒಂದು SI ಕ್ಯಾರೆಕ್ಟರ್ ಮಾಡಿದ್ದೆ ನಾನು, ತೆಗ್ದೆ. ಅದ್ರಲ್ಲಿ ತೆಗ್ದ್ಮೇಲೆ ಆಮೇಲೆ ಮತ್ತೊಂದು ಯಾವ್ದೋ ಸೀರಿಯಲ್ ಹೋಗ್ಬೇಕಾಯ್ತು. ಹಂಗೆ ಇರುತ್ತಾ ಸರ್ ಕೇಳಿದ್ರು, ಹ್ಞೂ ಅಂದೆ. ಓಕೆ ಸೂಪರ್ ಅಂದ್ರು. ಆಮೇಲೆ ಅದು ಹಂಗೆ ಕಂಟಿನ್ಯೂ. ನನ್ಗೆ ಈಗ ಕೂದ್ಲು ಇಟ್ಕೊಳ್ಳೋ ಅಂದ್ರೆ ಎಲರ್ಜಿ ಅಲ್ವಾ? ಏನೋ ಇದು ತುಂಬಾ ಸ್ಟೈಲ್ ಆಗಿ ಕಾಣ್ತದೆ. ಇಲ್ಲ, ಆಕ್ಚುಲ್ ಆಗಿ ನಮ್ಮ ಸಿನಿಮಾ ಕ್ಯಾರೆಕ್ಟರ್ಗೆ ಇವರು ಫಸ್ಟ್ ರೆಡಿ ಆಗಿದ್ರು ಅಂತ ಅನ್ಸುತ್ತೆ. ಕಾಡಿಹುಲಿ ಅಂತ ಒಂದು ಕ್ಯಾರೆಕ್ಟರ್, ಡಾನ್ ಕ್ಯಾರೆಕ್ಟರ್, ಅವರು ಬೇಕಾಗಿತ್ತು ನಮ್ಗೆ. ಆಕ್ಚುಲಿ ಅವ್ರು ರೆಡಿ ಆಗಿದ್ರು. ಓಕೆ ಆಗ್ಲಿ. ಸೊ ಅದೇ ಒಂದು ಪ್ರಶ್ನೆ ನಂಗೆ ಮೂಡ್ತಾ ಇತ್ತು. ಯಾಕಂದ್ರೆ ಈ ಅಂದ್ರೆ ಫ್ಲಾಶ್ ಲೈಟ್ಸ್ ಆಗಲಿ, ಸ್ವಲ್ಪ ಫ್ಲಾಶ್ ಲೈಟ್ ಜಾಸ್ತಿ ಫೋಕಸ್ ಬರ್ಬೋದು ಈಚೆ ನಿಮ್ಮ ಫೋಟೋ ತೆಗೆಯುವಾಗ. ಓಕೆ ಗ್ರೇಟ್. ಅಂಡ್ ಈ ಒಂದು ಫಿಲ್ಮಿದ ಬಗ್ಗೆ ಸ್ವಲ್ಪ ಜಾಸ್ತಿ ಮಾತಾಡ್ಲಿಕ್ಕಿದೆ. ಅಂಡ್ ಪೃಥ್ವಿ ಅಂಬರ್ ಈ ಒಂದು ಫಿಲ್ಮ್ ಅಲ್ಲಿ ಹೀರೋ ಮಾಡ್ತಾ ಇದ್ದಾರೆ. ಸೊ ಅವರ ಬಗ್ಗೆ ಮಾತಾಡೋದಾದ್ರೆ ಹೇಗೆ? ಪೃಥ್ವಿ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ ಅನಿಸ್ತಾ ಇತ್ತು ಇವಾಗ ಸಿಚುವೇಶನ್ ನೋಡಿದ್ರೆ. ನಾವು ಆಕ್ಚುಲ್ ಆಗಿ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡಾಗ ಒಂದು ಥಾಟ್ ಇರುತ್ತೆ, ಈ ತರ ಬರಬೇಕು ಸೀನು, ಒಂದು ಎಮೋಷನ್ ಅಂದ್ರೆ ಈ ತರ ಕ್ರಿಯೇಟ್ ಆಗ್ಬೇಕು ಅಂತ. ನನಗೆ ತುಂಬ ದೊಡ್ಡ ಬಜೆಟ್ ಇಲ್ಲದೆ ಇರೋದ್ರಿಂದ ನಾವು ಒಂದು ದೊಡ್ಡ ಸ್ಟಾರ್ ಅಂತಲೂ ಅನ್ಕೊಳಕ್ಕಾಗಲ್ಲ, ಪ್ಲಸ್ ಒಂದು ಒಳ್ಳೆ ಪರ್ಫಾರ್ಮರ್ ಕೂಡ ಬೇಕಾಗಿತ್ತು. ಪೃಥ್ವಿ ಅವರು ನನಗೆ ಒಂದು ನಮ್ಮ ಡಿಸೈನರ್ಸ್ ಇರ್ಬೋದು, ದೇವಿ ಅಂತ ಡಿಸೈನರು, ಆಮೇಲೆ ಪ್ರೀತಮ್ ಅವರು, ಸುಮಾರು ಇಲ್ಲಿ ಮಂಗಳೂರು ಕಡೆ ಇರೋರೆಲ್ಲ ನನಗೊಂದು ಹೇಳಿದ್ರು, ಸರ್ ನಿಮಗೆ ಪೃಥ್ವಿ ಅಂತ ಒಬ್ರು ಹುಡುಗರು ಇದ್ದಾರೆ, ಒಬ್ರು ಆರ್ಟಿಸ್ಟ್ ಇದ್ದಾರೆ, ನೋಡಿ ಅವ್ರನ್ನ ಅಂತ. ನಾನು ಆಮೇಲೆ ಸರ್ಚ್ ಮಾಡಿದಾಗ ಪಿಲ್ಬಲ್ಯ ಮುನಕ್ಕಲ್ ಅವ್ರ ಪರ್ಫಾರ್ಮೆನ್ಸ್ ನೋಡಿದೆ. ಸುಮಾರು ಕಡೆ ತುಂಬಾ ಜನ, ಅಂದ್ರೆ ಒಬ್ರಲ್ಲ ಇಬ್ರಲ್ಲ, ಹಿಟ್ ಆಗಿರುವಂತ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಅವರು. ಹೌದು. ಸೊ ತುಂಬಾ ಜನ ಅವ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಕೊಟ್ರು. ಅಂದ್ರೆ ಒಬ್ಬ ಆರ್ಟಿಸ್ಟ್ ಬಗ್ಗೆ ಪರ್ಫಾರ್ಮೆನ್ಸ್ ನಾವು ಸ್ಕ್ರೀನ್ ಮೇಲೆ ನೋಡ್ತೀವಿ, ಅದು ಗೊತ್ತಾಗುತ್ತೆ. ಒಂದು ಬಿಹೈಂಡ್ ದ ಸ್ಕ್ರೀನ್ ಕೂಡ ಅವ್ರ ಬಗ್ಗೆ ತುಂಬಾ ಒಳ್ಳೆ ಒಪಿನಿಯನ್ ಬಂತು. ಸೊ ನಮ್ಗೆ ನಾವು ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ನಮ್ಗೊಂದು ಬಜೆಟ್ ಅಲ್ಲಿ ಮಾಡ್ಬೇಕು ಅಂತ ಇದ್ದಾಗ ಆರ್ಟಿಸ್ಟ್ಗಳ ಕೋಆಪರೇಷನ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಒಂದು ಒಳ್ಳೆ ಕ್ಯಾರೆಕ್ಟರ್ ಇರುವಂತವ್ರು, ಒಂದು ಒಳ್ಳೆ ಪ್ರೊಫೆಷನಲ್ ಇರೋರನ್ನ ನಾವು ನೋಡ್ತಾ ಇರ್ತೀವಿ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಸಿನಿಮಾ ಶೂಟಿಂಗ್ ಸ್ಕೆಡ್ಯೂಲ್ಸ್ ಪ್ರಾಬ್ಲಮ್ ಆಗೋದು, ಆ ಥರ ಎಲ್ಲ ಆಗುತ್ತೆ. ಸೊ ಒಂದು ಒಳ್ಳೆ ಒಪಿನಿಯನ್ ಇರೋಂಥ ಕ್ಯಾರೆಕ್ಟರ್ ವೈಸೂನು ಒಳ್ಳೆ ಒಪಿನಿಯನ್ ಇತ್ತು ಅವ್ರ ಬಗ್ಗೆ. ಆಮೇಲೆ ನಾವು ಓಕೆ ಫೈನ್ ಅಂತ ಮಾಡಿದ್ಮೇಲೆ ಅವ್ರು ಸ್ಕ್ರೀನ್ ಮೇಲೆ ಬಂದ್ರೆ ಅವ್ರು ಸಿಂಪಲ್ ಆಗಿ ಮಾತಾಡ್ತಾರೆ ಯೂಶಲ್ ಆಗಿ ಹಾಯ್ ಅಂತ. ನನ್ಗನ್ಸ್ದಂಗೆ ಇದ್ರಲ್ಲಿ ಅವ್ರದ್ದು ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಇಲ್ಲಿವರೆಗೂ ಅಲ್ಲ, ಮುಂದಕ್ಕೂ ಅವ್ರು ಇಷ್ಟು ಮಾಡೋದಕ್ಕೆ ಸಿಗ್ಲಿ ಆಪರ್ಚುನಿಟೀಸ್. ಬಟ್ ಇದೊಂದು ಲ್ಯಾಂಡ್ ಮಾರ್ಕ್ ಆಗಿ ಉಳ್ಕೊಳುತ್ತೆ ಅವ್ರಿಗೆ ಅನ್ನೋದು ಡೆಫಿನೆಟ್. ಕಾಮಿಡಿ ಇರ್ಬೋದು, ರೊಮ್ಯಾಂಟಿಕ್ ಇರ್ಬೋದು, ಎಮೋಷನ್ ಪಾರ್ಟ್ ನಾವಿನ್ನೂ ಜಾಸ್ತಿ ಬಿಟ್ಟಿಲ್ಲ ಟ್ರೈಲರ್ ಎಲ್ಲೂ. ಅಲ್ಟಿಮೇಟ್ ಪರ್ಫಾರ್ಮರ್ ಪೃಥ್ವಿ ಮಾತ್ರ, ಹಿ ಡಿಸರ್ವ್ಸ್ ಅ ಲಾಟ್ ಅಲ್ವಾ? ನಮ್ಗೆ ಅದೃಷ್ಟ ಇವತ್ತು ನಾವು ಒಂದು ಮುಖದಲ್ಲಿ ನಗು ಐತೆ ಅಂತ ಹೇಳಿದ್ರೆ, ನೀವು ಮುಖದಲ್ಲಿ ನಗು ಐತೆ, ಖುಷಿ ಐತೆ ಅಂದ್ರೆ ಪೃಥ್ವಿ ಆಗ್ಲಿ, ರಘು ಅಣ್ಣ ಆಗ್ಲಿ, ಭೋಜರಾಜ್ ವಾಮಂಜೂರ್ ಸರ್, ಶೋಭರಾಜ್ ಪಾವೂರ್ ಅವರು, ನಮ್ಮ ಸಿನಿಮಾ ಯಾರೇ ನೋಡಿದ್ರು ಇದುವರೆಗೂ, ನಮ್ಮ ಎಡಿಟರ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ತುಂಬ ಜನಕ್ಕೆ ತೋರಿಸಿದ್ದೀವಿ ಒಪಿನಿಯನ್ಸ್ಗೋಸ್ಕರ. ಎಲ್ಲರೂ ಒಂದು ಮಾತು ಹೇಳ್ತಾರೆ, ಆರ್ಟಿಸ್ಟ್ಗಳು ಮಾತ್ರ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಅಂತ. ಸೊ ಅದು ಪೃಥ್ವಿ ಬಗ್ಗೆ, ಹೀಸ್ ಅನ್ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮರ್. ನೀವು ಫಸ್ಟಿಗೆ ಹೇಳಿದ್ರಿ ಏನಂದ್ರೆ ನಮ್ಮ ಈಚೆ ಕರಾವಳಿ ಭಾಗದ ಒಂದು ಆರ್ಟಿಸ್ಟ್ ಗಳನ್ನ ಹಾಕೊಂಡು ನಾವು ಫಿಲ್ಮ್ ಮಾಡ್ತಿದ್ದೇವೆ. ಸೊ ಈ ಸೈಡ್ ಆರ್ಟಿಸ್ಟ್ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿದ ಅದು 100% ಕ್ಲಿಕ್ಕೆ ಅಲ್ವಾ? ಓಕೆ. ಸೊ ಏನೇ ಆಗ್ಲಿ, ಒಂದು ಫಿಲ್ಮ್ ಮಾಡ್ಕೊಂಡಿದ್ದೀರಾ, ರಿಲೀಸು, ಸೊ ಹಿಟ್ ಆಗ್ಬೇಕು. ಸೊ ಯಾವುದೇ ಆಗ್ಲಿ, ಒಂದು ಫಸ್ಟ್ ಫಿಲ್ಮ್ ಅಂತ ಹೇಳುವಾಗ ನಮ್ಗೆ ಸ್ವಲ್ಪ ಹೆದರಿಕೆ ಜಾಸ್ತಿ, ರಿಸೀವ್ ಮಾಡ್ತಾರ ಜನರು ಇಲ್ವಾ, ಆ ತರ ಒಂದು ಯೋಚನೆ. ಸೊ ಹೇಗೆ ಸರ್ ಈ ಒಂದು ಸ್ಟೋರಿ ಅಂದ್ರೆ ಹೇಗೆ ಬಂತು ನಿಮ್ಮ ಮೈಂಡ್ ಅಲ್ಲಿ? ಇದು ಸ್ಟೋರಿ ನನಗೆ ಒಂದು ಕಾನ್ಸೆಪ್ಟ್ ಇತ್ತು ಯಾವಾಗಲೂ. ಅಂದರೆ ಸಿನಿಮಾ ಅಂದರೆ ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಎಂಟರ್ಟೈನ್ಮೆಂಟ್. 90% or 80% ಇಟ್ ಇಸ್ ಎಂಟರ್ಟೈನ್ಮೆಂಟೇ. ಹೌದು, ಎಂಟರ್ಟೈನ್ಮೆಂಟ್ ಇಲ್ಲ ಅಂದರೆ ಸಿನಿಮಾ ಇಷ್ಟ ಆಗಲ್ಲ. ಬಟ್ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಎಲಿಮೆಂಟ್ ಏನೋ ಒಂದು ಇರಬೇಕು, ಥೀಮ್ ಅಂತ ಇರಬೇಕು ಸಿನಿಮಾಗೆ. ನನಗೊಂದು ಥೀಮ್ ಅಂತ ಇದ್ದಿದ್ದು ಏನಂದರೆ ಕಂಫರ್ಟ್ ಝೋನಿಂದ ಹೊರಗೆ ಬರಬೇಕು. ಯಾವುದೇ ಮನುಷ್ಯ ಆಗಲಿ, ಒಂದು ಫ್ರೆಂಡ್ಸ್ ಇರ್ಬೋದು, ಎಷ್ಟೇ ಕ್ಲೋಸ್ ಇರ್ಬೋದು, ಏನೇ ಇರ್ಬೋದು, ಯಾವುದೇ ಸಿಚುವೇಶನಲ್ಲಿ ಕಂಫರ್ಟ್ ಝೋನಲ್ಲಿ ಇರೋದ್ರಿಂದ ಇರ್ತಾರೆ. ಯೂಶಲಾಗಿ ಎಲ್ಲರೂ ಕಂಫರ್ಟ್ ಝೋನ್ ಹುಡ್ಕೊಂತೀವಿ. ಅದರಿಂದ ಹೊರಗೆ ಬಂದಾಗ ತುಂಬ ಚೇಂಜಸ್ ಆಗುತ್ತೆ ಲೈಫಲ್ಲಿ, ಗ್ರೋತ್ಗೆ ಇನ್ನೂ ಆಪರ್ಚುನಿಟಿ ಸಿಗುತ್ತೆ. ಕಂಫರ್ಟ್ ಝೋನಿಂದ ಹೊರಗೆ ಬರೋದಂದ್ರೆ ಎಲ್ಲರ ಜೊತೆ ಜಗಳ ಮಾಡ್ಕೊಳ್ಬೇಕು ಅನ್ನೋದೇನಿಲ್ಲ.
ಅದರಿಂದ ಹೊರಗೆ ಬಂದು ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ಕೊಂಡು ನಮ್ದೊಂದು ಅಂತ ನಾವು ಒಂದು ಎಸ್ಟಾಬ್ಲಿಷ್ ಮಾಡ್ಕೊಂಡು ಐಡೆಂಟಿಟಿ ಒಂದು ಎಸ್ಟಾಬ್ಲಿಷ್ ಮಾಡ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿರ್ಬೋದು. ಸೊ ಅದೊಂದು ಕಾನ್ಸೆಪ್ಟ್ ಇತ್ತು ಫಸ್ಟ್ ಇಂದ. ಆ ಕಾನ್ಸೆಪ್ಟ್ ಅನ್ನ ಥೀಮ್ ಆಗಿ ಇಟ್ಕೊಂಡು ಒಂದು ಎಂಟರ್ಟೈನ್ಮೆಂಟ್, ಸಿನಿಮಾ ಅಂದ್ರೆ ಎಂಟರ್ಟೈನ್ಮೆಂಟ್, ಯಾರು ಒಂದು ಥಿಯೇಟರ್ಗೆ ಬಂದ್ರೆ ದೇ ವಾಂಟ್ ಒಂದು ರಿಲ್ಯಾಕ್ಸೇಷನ್ ಬೇಕಾಗುತ್ತೆ. ಸೊ ಅದಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಆಸ್ಪೆಕ್ಟ್ ಹಾಕ್ಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡು, ಸೊ ಈ ತರ ಒಂದು ಕಾಮಿಡಿ ಮಾಡೋಣ, ಔಟ್ ಅಂಡ್ ಔಟ್ ಕಾಮಿಡಿನೇ ಮಾಡೋಣ, ಅದ್ರಲ್ಲಿ ಇದನ್ನೊಂದು ಕಂಟೆಂಟ್ ತೋರ್ಸೋಣ ಅಂತ ಡಿಸೈಡ್ ಮಾಡಿ ಒಂದು ಸಿನಿಮ್ಯಾಟಿಕ್ ಒಂದು ಕೆಲವು ಫಾರ್ಮುಲಾಸ್ ಇರುತ್ತೆ. ಅದು ಯೂಶುವಲ್ ಆಗಿ ನೀವು ಎಲ್ಲೇ ನೋಡಿದ್ರು ಸಿನಿಮಾ ಆ ಮೂಮೆಂಟ್ಸ್ ಬಂದೇ ಬರುತ್ತೆ ಯೂಶುವಲ್ ಆಗಿ ಒಳ್ಳೆ ಸಿನಿಮಾಗಳಲ್ಲಿ. ಒಂದು ಇನ್ನರ್ ಟ್ರಾನ್ಸ್ಫಾರ್ಮೇಶನ್ ಅದು ಕಂಪಲ್ಸರಿ ಬೇಕೇ ಬೇಕು. ಮನುಷ್ಯನಲ್ಲಿ ಆಗೋ ಬದಲಾವಣೆ, ಅದೆಂಥ ದೊಡ್ಡ ಸಿನಿಮಾ ಆದ್ರೂ ಅದೊಂದು ಮನುಷ್ಯನಲ್ಲಿ ಆಗೋ ಬದಲಾವಣೆ ಒಳ್ಳೇದಕ್ಕಾಗಬೇಕು ಅದು ಕೊನೆಯಲ್ಲಿ. ಸೊ ಆರ್ಟಿಸ್ಟ್ಗಳಲ್ಲಿ ಒಂದು ಹೀರೋ ಆಗಲಿ, ಪ್ರೊಟ್ಯಾಗನಿಸ್ಟ್ ಇರಲಿ, ಏನೇ ಎಂಥ ದೊಡ್ಡ ಹೀರೋನೇ ಆಗಲಿ ಸಿನಿಮಾದಲ್ಲಿ, ಅವ್ರಿಗೆ ಒಂದು ವೀಕ್ನೆಸಸ್ ಇರಬೇಕು. ಹೌ ದೇ ಓವರ್ಕಮ್ ದಟ್ ವೀಕ್ನೆಸ್, ದಟ್ ಇಸ್ ಹೀರೋ. ಹೀರೋ ಅಂದ್ರೆ ಅವಾಗ ಹೀರೋ ಅಂತ ಎಸ್ಟಾಬ್ಲಿಷ್ ಆಗೋದು. ಸೊ ಆ ತರ ಒಂದು ಸ್ಕ್ರಿಪ್ಟ್ ಎಲ್ಲ ಒಂದು ಎಲಿಮೆಂಟ್ಸ್ ಇಟ್ಕೊಂಡು ನಾವೊಂದು ಎಲ್ಲ ಆಲ್ಮೋಸ್ಟ್ ಎಲ್ಲ ಆಸ್ಪೆಕ್ಟ್ಸನ್ನು ವರ್ಕ್ ಮಾಡಿ ಒಂದು ಸ್ಕ್ರಿಪ್ಟ್ ಫೈನಲ್ ಆಗಿ, ಆಮೇಲೆ ಅದೇ ಸ್ಕ್ರಿಪ್ಟ್ ಒಂದು ಕೈಲಿದ್ರೆ, ಟೇಬಲ್ ವರ್ಕ್ ಒಂದು ಕರೆಕ್ಟ್ ಆಗಿದ್ರೆ ಎಲ್ಲ ದೇವ್ರು ತೋರಿಸ್ತಾನೆ ಒಂದು ದಾರಿ ಆಗುತ್ತೆ ಅನ್ನೋದಕ್ಕೆ ನಾವು ತುಂಬಾ ಇಂಟಿಗ್ರಿಟಿಯಿಂದ ಸ್ಕ್ರಿಪ್ಟ್ ಮಾಡಿದ್ದು. ಅಂದ್ರೆ ಯಾರೊಬ್ರಿಗೋಸ್ಕರನು ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿಲ್ಲ, ಯಾರೋ ಒಂದು ಪ್ರೈಡ್ಗೋಸ್ಕರ ಒಂದು ಸೀನ್ ಕ್ರಿಯೇಟ್ ಮಾಡೋದು ಆ ಥರ ಎಲ್ಲ. ಸಿನಿಮಾ ಕಂಟೆಂಟ್ಗೆ ಏನು ಬೇಕೋ ಅದನ್ನ ಮಾಡ್ಕೊಂಡು ಹೋದ್ವಿ. ಸೊ ಅದು ಸಿನಿಮಾ ಏನು ಬೇಕೋ ಅದನ್ನೇ ಆರ್ಟಿಸ್ಟ್ಗಳನ್ನೆಲ್ಲ ಹುಡ್ಕೊಂತು. ಅದೇ ಥರ ಟೆಕ್ನಿಷಿಯನ್ ಸಿಕ್ಕಿದ್ರು. ನಾನು ಡಾಲ್ವಿನ್ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು, ಅವ್ರ ಫಸ್ಟ್ ಸಿನಿಮಾ ಆದ್ರೂ ನೀವು ನೋಡಿದ್ರೆ ಅದನ್ನ ಅನ್ಸಲ್ಲ, ನಮ್ಮ ಸೌಂಡ್ ಇಂಜಿನಿಯರ್ ಆ ಮಾತನ್ನ ಹೇಳಿದ್ರು, ಇವರು ಈ ತರ ಫಸ್ಟ್ ಸಿನಿಮಾ ಅಂತ. ಆಕ್ಚುಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಬ್ಯಾಂಗ್ಳೂರಲ್ಲಿ. ಪ್ರೆಸ್ ಮೀಟ್ ಅಲ್ಲಿ ಸಾಂಗ್ಸ್ ಕೇಳ್ಬಿಟ್ಟು ಪ್ರೆಸ್ ಅವರು ಹೇಳಿದ್ರು, ಇದು ನಿಮ್ ಫಸ್ಟ್ ಸಿನಿಮಾನ. ಸೊ ಆ ತರ ವರ್ಕ್ ಮಾಡಿದ್ದಾರೆ. ಒಂದು ಮ್ಯೂಸಿಕ್ ಡೈರೆಕ್ಟರ್ಗೆ ಟ್ಯೂನ್ಸ್ ಇಂಪಾರ್ಟೆಂಟ್. ಎರಡು ಆಸ್ಪೆಕ್ಟ್ ಇರುತ್ತೆ, ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಒಂದು ಟ್ಯೂನ್ಸ್. ಸೊ ಇವರು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾತ್ರ ಅಲ್ಲ, ಅದಕ್ಕೆ ಟ್ಯೂನ್ ಕ್ರಿಯೇಟ್ ಮಾಡ್ತಾರೆ, ಒಂದು ಒಳ್ಳೊಳ್ಳೆ ಟ್ಯೂನ್ಸ್ ಕ್ರಿಯೇಟ್ ಮಾಡ್ತಾರೆ. ಹಿ ಈಸ್ ವೆರಿ ಬ್ರಿಲಿಯಂಟ್ ಇನ್ ಮ್ಯೂಸಿಕ್ ಆಕ್ಚುಲಿ. ಸೊ ನಮ್ಗೆ ಅದೃಷ್ಟ ಅನ್ಸುತ್ತೆ ಎಲ್ಲ ಕೂಡ್ ಬಂದಿದ್ದು. ಮೇ ಬಿ ಇದು ಫಿಲ್ಮ್ ರಿಲೀಸ್ ಆದ್ಮೇಲೆ ಎಲ್ರಿಗೂ, ಪ್ರತಿಯೊಂದು ಆರ್ಟಿಸ್ಟ್ ಆಗಲಿ, ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಯಾರಿಗೂ ಅದರಲ್ಲಿ ಒಂದು ಫ್ಯೂಚರ್ ಅಂತ 100% ಇದೆ. ಫ್ಯೂಚರ್ ಡೆಫಿನೆಟ್ ಆಗಿ ಎಲ್ಲರಿಗೂ ನನ್ಗನ್ನಿಸ್ದಂಗೆ, ನಾವು ನಮ್ಗೆ ಇಲ್ಲಿವರೆಗೂ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ನೋಡಿರೋದ್ರಿಂದ ಎಲ್ಲರಿಗೂ ಒಂದು ಒಳ್ಳೆ ಫ್ಯೂಚರ್ ಇದೆ ಅನ್ಸುತ್ತೆ. ಓಕೆ ಗ್ರೇಟ್. ಅಂಡ್ ನಂಗೊಂದು ಟ್ರೈಲರ್ ನೋಡ್ಬೇಕು ಸರ್, ಹೇಗೆ ಟ್ರೈಲರ್ ಪ್ಲೇ ಮಾಡಿ. ಸೊ ವೀಕ್ಷಕರೇ, ನಮ್ಮ DK Boss ನ ಒಂದು ಟ್ರೈಲರ್ ಇದೆ, ನೋಡ್ಕೊಂಬನ್ನಿ ಪ್ಲೀಸ್. ಬರ್ಡೇ ಅನಾಥರಿಗೂ ಬರ್ಡೇ ಇರತ್ತಾ? ಅನಾಥರು ಅಂತಂದ್ರೆ ತೆಗೆದು ಬಾರಿಸ್ತು ನೋಡಿ ನಿಂಗೆ. ನಂಗೇನ್ ರಾಜವಂಶ ಇದೆಯಾ? ನಂಗೆ ನೀನಿದೆಯಲ್ಲ ಸಾಕು. ಈ ಡೈಮಂಡ್ ನ ಮಾರ್ಕೆಟ್ ಸೇಲ್ ಮಾಡಿದ್ರೆ ಕಡಿಮೆ ಅಂದ್ರೂ 5-6 ಲಕ್ಷ ಸಿಗುತ್ತೆ. ಅದಕ್ಕೆ ಇದೇ ರೀತಿ ಡೂಪ್ಲಿಕೇಟ್ ಡೈಮಂಡ್ಸ್ ನ ರೆಡಿ ಮಾಡಿಸ್ತೀವಿ. ಈ ಡೀಲ್ ನ ನಾವು ಬೇರೆ ಸಿಟಿಲ್ ಮಾಡ್ಬೇಕು. ಪೆಟ್ರೋಲ್ ತುಂಬಿಸ್ಕೊಂಡು ಓಡಿಸ್ತಾ ಇದ್ರೆ ಗಾಡಿನ ಮ್ಯಾಪ್ ಒಂದು ಸಿಗಬಹುದು, ಸೇರೋದಕ್ಕೆ ಸ್ವರ್ಗನ. ನನ್ನಪ್ಪ ಯಾರು? MLA. ಅವರಪ್ಪ ಯಾರು? MLA. ಅವರಪ್ಪ MLA. ಸರ್ ವೋಟ್ ನಿಮ್ಗೆ ಹಾಕ್ತೀನಿ ಸರ್, ಗ್ಯಾರಂಟಿ ನಿಮ್ಗೆ ಹಾಕ್ತೀನಿ ಸರ್. ಓಮೈಗೌಡ್ಗೂ ವಿಡಿಯೋಗೂ ಏನು ಸಂಬಂಧ? ಅದರಲ್ಲೇ ತಾನೇ ಇರೋದೆಲ್ಲ. ಓ ಮೈ ಗಾಡ್, ಓ ಮೈ ಗಾಡ್, ಓ ಇವನು ಮಾಲಲ್ಲಿ ಮಾಲು ಇದೆ, ಡೈಮಂಡ್ ರೆಡಿ ಇದೆ. ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಇರೋ ದುಡ್ಡು ತೋರಿಸಿ. ಬೆಡ್ಡ ನೀವೆಂತ ಮಲಗ್ಲಿಕ್ಕೆ ಬಂದಿದ್ದಾನೆ ಇಲ್ಲಿ? ನೀವು ಯಾವ ಕಾಲೇಜ್ ಅಂತ ಹೇಳಿಲ್ಲ. ಯಾಕೆ ಅಲ್ಲೂ ಫಾಲೋ ಮಾಡ್ಕೊಂಡು ಬರೋಕ? ಡ್ರಾಪ್ ಮಾಡಕ್ಕೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಕಾಲೇಜ್ ಹೋಗೋದು. ನಾನು ನಾಚುತ್ತಿರೋ ಬಗೆಗೆ ನಿಂತಲ್ಲೇ ಒಲವೆನ್ನಬಹುದೇ. ಅಣ್ಣ ಪ್ರಾಪರ್ ನೇಮ್ ಫಾದರ್. ಹಂಗಂದ್ರೆ ಏನದು? ಅಣ್ಣ ಸರಿಯಾದ ಅಪ್ಪನೇ. ಈ ಪ್ರೀತಿಲ್ ಬಿದ್ದವ್ರಿಗೆ ಮಾತ್ರ ಗೊತ್ತಾಗೋದು ಪ್ರೀತಿ ಅಂದ್ರೆ ಏನು ಅಂತ. ನಿಮ್ಗೆಲ್ಲ ಅರ್ಥ ಆಗತ್ತೆ. ಅದೊಂದು ಸರಿಯಾಗಿ ಹೇಳ್ದೆ ನೋಡು. ಪ್ರೀತಿಲ್ ಬಿದ್ದವನ್ಗೆ ಮಾತ್ರ ನಾನು ಪ್ರೀತಿಲ್ ಬಿದ್ದಿದ್ದೀನಿ ಅಂತ ಅನ್ಸುತ್ತೆ.
ನೋಡ್ದವ್ರಿಗೆ ಗುರಿ ಹಳ್ಳಕ್ ಬಿದ್ದಿದೆ ಅಂತ ಅನ್ಸುತ್ತೆ. ನಾನು ಹಿಡಿಯುತ್ತಿರುವ ದಾರಿ ಇನ್ನೆಲ್ಲಿಗೋ ಇಲ್ಲಿಂದ. ನಿಂತಾಗಿದೆ ಉಸಿರಿನಾದ ಬದುಕುವುದೇ ಬೇಕಿಲ್ಲ. ಎಲ್ಲ ಡಿಕೆ ಬೋಸ್ಗಳೇ ನನ್ನೊಬ್ಬರಲ್ಲಿ ಬಿಟ್ಟು. ಓಕೆ ಸರ್, ಸೂಪರ್ ಟ್ರೈಲರ್ ಅಲ್ವಾ? ಸೊ ಅದರಲ್ಲಿ ಕಾಮಿಡಿ ಕೂಡ ಇದೆ. ಇವ್ರು ಸ್ವಲ್ಪ ಹೈಲೈಟ್ ಆದ್ರ ಅಂತ ಅದರಲ್ಲಿ. ಸೊ ಆಗ್ಲಿ, ಲೊಕೇಶನ್ ಅಂತೂ ಸೂಪರ್ ಆಗಿದೆ. ಅಂದ್ರೆ ಆಸ್ಪಾಸು ಇಲ್ಲಿ ಸೈಡು ಅಲ್ವಾ? ಓಕೆ. ಸೊ ಟ್ರೈಲರ್ ನೋಡ್ತಾ ಇರುವಾಗ ಫಿಲ್ಮ್ ಅಂತೂ ನೋಡ್ಲೇಬೇಕು ಅಂತ ಒಂದು ಆಸೆ ಆಗ್ತದೆ. ಸೊ 15th ಅಂತೂ 100% ರಿಲೀಸ್ ಆಗುತ್ತೆ ಅಂಡ್ ಫಿಲ್ಮ್ ಕೂಡ ಹಿಟ್ ಆಗ್ಬೋದು. ಓಕೆ. ಸೊ ಹಿಟ್ ಆದ್ರೆ ಮತ್ತೊಂದ್ ಸತಿ ಕೂತ್ಕೊಳ್ಬೇಕು ಇಲ್ಲೇ ಅಲ್ವಾ? ಓಕೆ. ಸೊ ಗ್ರೇಟ್. ಹಿಟ್ ಆಗ್ಬೇಕಂತೆಲ್ಲ ಅದು ಹಿಟ್ ಆಗ್ತದೆ. ನಮ್ಮ ಜನರು 100% ಫಿಲ್ಮ್ ಯಾವುದೇ ಒಂದು ಪ್ರಾಡಕ್ಟ್ ಒಳ್ಳೆದಿದ್ರೆ 100% ಲೈಕ್ ಮಾಡ್ತಾರೆ. ಓಕೆ. ಸೊ ಇನ್ನಷ್ಟು ಮಾತಾಡೋಣ, ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ ಅಲ್ವಾ? ಓಕೆ. ಸೊ ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರುತ್ತೆ. ಸೊ ಬ್ರೇಕ್ ನಂತರ ಮತ್ತೆ ಡಿ ಕೆ ಬೋಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ. ಆ್ಯಂಡ್ ಫಿಲ್ಮ್ ಬಗ್ಗೆ ಸ್ವಲ್ಪ ಜಾಸ್ತಿ ಮಾತಾಡಲಿಕ್ಕಿದೆ. ಒಂದು ಕನ್ನಡ ಫಿಲ್ಮ್ ಅಂದರೆ ತುಂಬ ಫಿಲ್ಮ್ಸ್ ಬರುತ್ತೆ ಸರ್. ಆದರೂ ಒಂದು ನಿಮ್ಮ ಒಂದು ಮೈಂಡಲ್ಲಿತ್ತು ಕಾಂಪಿಟೇಷನ್ ಇದೆ, ಯಾವ ಫಿಲ್ಮ್ ಕೊಟ್ಟರು ಜನರು ಹೇಗೆ ಲೈಕ್ ಮಾಡ್ತಾರೆ ಇಲ್ವಾ ಅನ್ನೋದೊಂದು ಮೈಂಡಲ್ಲಿರುತ್ತೆ. ಸೊ ಆದರೂ ಏನೋ ನಮ್ಮ ಒಂದು ಕ್ರಿಯೇಟಿವಿಟಿಯನ್ನು ತೋರಿಸ್ಬೇಕು ಅನ್ನೋ ಒಂದು ವಿಷಯ ಇಟ್ಕೊಂಡು ಸ್ಕ್ರಿಪ್ಟ್ ಮಾಡಿದ್ದೀರಾ. ಸೊ ಪ್ರತಿಯೊಬ್ಬರ ಬಗ್ಗೆ ಹೇಳಿದ್ರಿ. ಸೊ ಹೀರೋಯಿನ್ ಬಗ್ಗೆ ಹೇಳಿ. ಓಕೆ. ಅವರು ರಂಗಭೂಮಿ ಕಲಾವಿದರು. ಬಟ್ ಅವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇಲ್ಲ ಸಿನಿಮಾದಲ್ಲಿ. ಒಂದು ಕ್ಯೂಟ್ ಕ್ಯಾರೆಕ್ಟರ್. ಪ್ಲಸ್ ಇದು ಸ್ಕ್ರಿಪ್ಟ್ ರಿಕ್ವೈರ್ಮೆಂಟ್ ಹೇಗಿತ್ತು ಅಂದರೆ, ಒಂದು ತುಂಬ ಇಂಪಾರ್ಟೆಂಟ್ ಇದು ಬೇಸಿಕ್ಲಿ ಇಟ್ಸ್ ಅಬೌಟ್ ಫ್ರೆಂಡ್ಶಿಪ್. ಪೃಥ್ವಿ ಶೋಭರಾಜ್ ಅವರು ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದ ಮೂವಿ. ಅವರಿಬ್ಬರ ಮೇಲೆ ಭೋಜರಾಜ್ ಮಂಜೂರ್ ಸರ್ ಇವ್ರ ಮೇಲೆ ಸ್ಕ್ರಿಪ್ಟ್ ಆಗಿದ್ದು. ಸೊ ಹೀರೋಯಿನ್ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ಕ್ಯೂಟ್ ಕ್ಯಾರೆಕ್ಟರ್ ಅದು. ಆದರೆ ತುಂಬ ಬಬ್ಲಿ ಎಲ್ಲ ಏನಿಲ್ಲ, ಆ ಥರ ಇಲ್ಲ. ನಾರ್ಮಲ್ ಆಗಿ ಒಂದು ಕ್ಯೂಟ್ ಕ್ಯಾರೆಕ್ಟರ್ ಅದು. ಒಂದು ಮೆಚ್ಯೂರ್ ಇಂಟೆಲೆಕ್ಟ್ ಇರುವಂಥ ಒಂದು ಕ್ಯಾರೆಕ್ಟರ್ ಅವ್ರದ್ದು. ಸೊ ಆ ಪಾತ್ರನ ಅವರು ತುಂಬ ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ. ಸೊ ಅಲ್ವಾ, ಅವ್ರದ್ದು ಮೊದಲನೇ ಸಿನಿಮಾ ಆದ್ರೂ ಅವ್ರ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಸೂಪರ್ ಆಗಿ ಮಾಡಿದ್ದಾರೆ. ಓಕೆ. ಸೊ ರಘು ಸರ್, ಈ ಒಂದು ಫಿಲ್ಮಲ್ಲಿ ಆ್ಯಕ್ಟ್ ಮಾಡ್ತಾ ಇರುವಾಗ ಸೊ ಓಕೆ, ನನಗೆ ನಿಮಗೆ ಒಂದು ಕೊಟ್ಟಿರುವಂಥ ಒಂದು ರೋಲ್ ಸಮಾಧಾನ ಇದೆಯಾ? ತುಂಬಾ ಸಮಾಧಾನ. ಜೊತೆಗೆ ಏನಾಗುತ್ತೆ ಅಂದ್ರೆ, ಒಂದು ಸ್ಕ್ರಿಪ್ಟ್ ಮಾಡಿರ್ತಾರೆ, ಅಷ್ಟು ಡೈಲಾಗ್ ಇರುತ್ತೆ, ಈ ತರ ಅಂತ ಇರುತ್ತೆ. ಆರ್ಟಿಸ್ಟ್ ಆದವರಿಗೆ ಸಿನಿಮಾ ಅಂದಾಗ ನೀವು ನೋಡಿರ್ತೀರಿ, ಸರ್ಗೂ ಗೊತ್ತೆ, ಎಲ್ಲ ಸಿನಿಮಾದವ್ರಿಗೆ ಗೊತ್ತಿರುತ್ತೆ, ಹಿಂಗ್ ಕೂತ್ಕೊಂಡಿರ್ತೀವಿ. ಇದು ನಾವು ನಾರ್ಮಲ್ ಕೂತ್ಕೊಂಡಿರೋದು. ಸಿನಿಮಾಕ್ಕೋಸ್ಕರ ಕ್ಯಾಮರಾ ಲೈಟ್ ಇಟ್ಟಾಗ ಸ್ವಲ್ಪ ಲೆಫ್ಟ್ ಬನ್ನಿ ಅಂತಾರೆ. ಅದು ಆರ್ಟಿಫಿಷಿಯಲ್ ಆಯ್ತು ನಮ್ಮ ದೃಷ್ಟಿಯಲ್ಲಿ. ಅಯ್ಯೋ ದೇವ್ರೆ, ಈಗ ನೀವು ಕೂತಿದ್ದೀರಿ ಕಂಫರ್ಟ್, ಅದು ಹೆಂಗೋ ಹಂಗು. ಅಲ್ಲಿ ಏನಾಗತ್ತೆ, ಅದಿತ್ತು. ಜೊತೆಗೆ ಡೈಲಾಗ್ಸ್ ಬಂದಾಗ ಎಲ್ಲೋ ನಾವು ಅದಕ್ಕೆ ಆಡಿಷನ್ ಮಾಡ್ಕೊಂಡು ಚ್ಯುತಿ ಬಾರದ ಹಾಗೆ ಏನು ಪಾಸಿಟಿವ್ ಆಗಿ ಏನು ಮಾಡ್ಕೊಂಡಾಗ ಫುಲ್ಲು ನಮ್ಗೆ ಇದು ಕೊಟ್ರು, ಮಾತಾಡುವಾಗ ಮಾಡ್ಕೊಳ್ಳಿ ಅಂತ. ಅದು ಕೊಡೋದಿದೆಯಲ್ಲ, ನಮ್ಗೆ ಒಂಥರ ರೆಕ್ಕೆ ಕೊಟ್ಟು ಹಾರಾಡಿ ನೀವು ಒಂದಾಗೆ ತುಂಬಾ ಕೋಆಪರೇಷನ್ ಮಾಡಿದ್ರು ಡೈರೆಕ್ಟ್ರು. ಅದಕ್ಕೆಲ್ಲ ನಿಬಂಧನೆಗಳನ್ನ ಹಾಕ್ಲಿಲ್ಲ. ಓಕೆ, ಚೆನ್ನಾಗಿರುತ್ತೆ ಅಂತ ಅವ್ರಿಗೆ ಗೊತ್ತಾಗಿತ್ತು, ಸೊ ಮಾಡಿ ಅಂತ. ಆ ತರ ಎಲ್ಲಾ ಟೈಮಲ್ಲೂ ಎಲ್ಲಾ ಇದ್ರಲ್ಲೂ ಅವ್ರು ತುಂಬಾ ಕೋಆಪರೇಷನ್ ಕೊಟ್ರು. ಅದು ನಮ್ಗೆ ಈ ತರ ಕ್ಯಾರೆಕ್ಟರ್ ಬರೋದಕ್ಕೆ ಅದು ಕೂಡ ಕಾರಣನೇ. ಅವರು ಕೊಟ್ಟಂತ ಗಾಳಿ ಹಾಕಿ ಬಿಟ್ಟಂಗ ನಮ್ಗೆ. ನಾವು ಈ ಕಾಮಿಡಿ ಆರ್ಟಿಸ್ಟ್ ಗಳಿಗಂತೂ ಸ್ವಲ್ಪ ಫ್ರೀಡಮ್ ಕೊಟ್ರೆ, ಬಹುಶಃ ಇಷ್ಟು ಫೇಮ್ ಇಟ್ರೆ ಕಾಮಿಡಿ ಆರ್ಟಿಸ್ಟ್ಗಳು ಹಿಂಗ್ ಮಾಡಿ ಹೊರಗೆ ಹೋಗ್ತಾರೆ ಫೇಮಿಂದ. ಕಾರಣ ಅಂದ್ರೆ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಹಂಗಿರುತ್ತೆ. ಅದನ್ನೆಲ್ಲ ಆ ತರ ಕೊಟ್ರು. ಜೊತೆಗೆ ಅದು ಮತ್ತೆ ಸಿನಿಮಾ ಅಂದಾಗ ಒಬ್ಬ ಆರ್ಟಿಸ್ಟ್ಗಳು ಫಸ್ಟ್ ಸಿನಿಮಾ ಟೀಮ್ ಹೇಗಿದೆ ಅಂತ ಫಸ್ಟ್ ಬರುತ್ತೆ. ಟೀಮ್ ಹೇಗಿದೆ, ಪ್ರೊಡಕ್ಷನ್ ಚೆನ್ನಾಗಿದೆ ಹಾಗೆ ಅಂತ. ಎಲ್ಲಿ ಅಂದ್ರೆ ಅದು ಊಟ ತಿಂಡಿ, ಆಮೇಲೆ ಏನು ಮಲಗೋಕೆ ರೂಮ್ ಕೊಟ್ಟಿರ್ತಾರೆ, ಅದು ಎಲ್ಲಕ್ಕಿಂತ ಹೆಚ್ಚಾಗಿ
ಇದು ಇದು ಚೆನ್ನಾಗಿದೆ ಅಂತ. ಈಗ ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ಖುಷಿಯಲ್ಲಿ ಇರ್ಬೇಕಾದ್ರೆ ಎಲ್ರಿಗೂ ಸರಿ ದಕ್ಕಿದೆ, ಸಿಕ್ಕಿದೆ ಅಂತ. ಇಲ್ಲಂದ್ರೆ ಯಾರೊಬ್ಬ ಹಿಂಗಿರ್ತಾನೆ, ರಿಲೀಸ್ ಅಂದ್ರೂ ಮಾತಾಡಲ್ಲ ಅವನು. ಹೌದಾ ರಿಲೀಸ್ ಅಂತ ನಂಗೆ ಸಂಬಂಧ ಇಲ್ಲ ಇರುತ್ತೆ. ಕಾರಣ ಏನಂದ್ರೆ ಇದು ಅವ್ರಿಗೆ ಏನೋ ಆಗಿರುತ್ತೆ, ಕೆಲವು ಕಡೆ ಆಗುತ್ತೆ. ಬಟ್ ಇಲ್ಲಿ ನಾನು ಯಾಕೆ ಆ ವಿಷಯ ಎದ್ದೆ ಅಂದ್ರೆ, ನಮ್ಗೇನೋ ಮಾತಾಡಿದ್ರೆ ಎಂತದ್ದು ಗೊತ್ತಿಲ್ಲ, ಆಯ್ತಾ. ನನಗೆ ಕರೆಕ್ಟ್ ಆಗಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೀತಮ್ ಅಂತ ಇದ್ದಾರೆ, ಅವರು ಕೂಡ ಟೈಮ್ಗೆ ರಿಯಲಿ ನಾನು ಮುಖಸ್ತುತಿ ಅಲ್ಲ, ಅದು ಖುಷಿ ಕೊಟ್ಟಿದೆ ನಮಗೆ. ಆಕ್ಚುಲಿ ಅಲ್ಲಿ ಆಕ್ಟಿಂಗ್ ಮಾಡುವಾಗ ಒಂದು ನಮ್ಗೆ ಕೊಟ್ಟ ಫ್ರೀಡಮ್ ಆಕ್ಟಿಂಗ್ ವಾಯ್ಸ್ ಅಲ್ಲಿ, ಜೊತೆಗೆ ಏನು ಮಾತಾಡಿದ್ದಾರೆ, ಏನು ನಮಗೇನು ಕೊಡ್ಬೇಕು ಅದನ್ನೆಲ್ಲ ಆಯಾಯ ಟೈಮ್ ಅಲ್ಲಿ ಆ ರೀತಿ ಎಲ್ರಿಗೂ ಕೊಟ್ಟಿದ್ದಾರೆ. ಅದು ಸಿನಿಮಾ ಟೀಮ್ಗಳಲ್ಲಿ ಬರುವಂತ ಮೇನ್ ವಿಷಯ ಅಂದ್ರೆ ಅದೇ. ಸೊ ಎಲ್ಲರೂ ಹ್ಯಾಪಿಯಲ್ಲೇ ಇದ್ದಾರೆ. ಅಂತ ಟೀಮ್ಗಳು ತುಂಬಾ ಕೆಲವು ಕಡೆ ಪ್ರಾಬ್ಲಮ್ ಆಗುತ್ತೆ, ಉದ್ದೇಶಪಟ್ಟು ಪ್ರಾಬ್ಲಮ್ ಮಾಡಲ್ಲ, ಆಗುತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಆದ್ರೆ ಇಲ್ಲಿ ನಾವು ತೃಪ್ತಿಯನ್ನು ಹೊಂದಿದ್ದೇವೆ. ಇದು ನಿಮ್ಮ ಮುಖದಲ್ಲಿ ಗೊತ್ತಾಗ್ತದೆ. ಜೊತೆಗೆ ಆರ್ಟಿಸ್ಟ್ ಗಳ ಬಗ್ಗೆ ಹೇಳಿದ್ರು. ಈಗ ಪೃಥ್ವಿ ಅಂಬರ್ ಅವರಾಗ್ಲಿ ಯಾರೇ ಆಗ್ಲಿ, ಎಲ್ರಿಗೂ ಗೊತ್ತಿರೋ ವಿಷಯ ಏನಂದ್ರೆ, ಒಬ್ಬ ಆರ್ಟಿಸ್ಟ್ ಬೆಳಿತಾನೆ ಟ್ಯಾಲೆಂಟ್ ಇದ್ರೆ, ಜೊತೆಗೆ ಅವನು ಶೂಟಿಂಗ್ ಅಲ್ಲಿ ಬಿಟ್ಟು ಹೊರಗಡೆ ಹೆಂಗಿರ್ತಾನೆ, ಉಳಿದ ಆರ್ಟಿಸ್ಟ್ ಗಳ ಜೊತೆ ಹೆಂಗಿರ್ತಾನೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅದು ಎಲ್ಲಿ ಫ್ರೀ ಆಗಿ ಎಲ್ಲರ ಜೊತೆ ಮಾತಾಡೋದು, ಅದು ಏನು ಇಲ್ಲದೆ, ಅದೆಲ್ಲ ತುಂಬಾ ಗರ್ವ ಇಲ್ಲದೆ, ಅವೆಲ್ಲ ಎಲ್ಲರಲ್ಲೂ ಇರಲ್ಲ, ಕೆಲವರಲ್ಲಿ ಇರುತ್ತೆ. ಅವರೆಲ್ಲೋ ಹೋಗ್ತಾನೆ ಇರ್ತಾರೆ. ಅವರಲ್ಲಿ ನಮ್ಮ ಪೃಥ್ವಿಯವರು ಕೂಡ, ಯಾಕಂದ್ರೆ ಎಲ್ಲರ ಹತ್ರ ಮಾತಾಡ್ತಾರೆ. ಮತ್ತೆ ಆರ್ಟಿಸ್ಟ್ ಗಳಾದ್ರೆ ಇನ್ನೊಂದು ಏನಂದ್ರೆ ಟೈಮಿಂಗ್, ಸಂಜೆ 3 ಗಂಟೆಗೆ ಸ್ಟಾರ್ಟ್ ಮಾಡಿ ಶೂಟಿಂಗ್ ಗೊತ್ತಿಲ್ಲ, ಬಟ್ 6 ಗಂಟೆಗೆ ಇರಬೇಕು. ಆಗ ಯಾರಿಗೂ ಹಿಂಗ್ ನೋಡುವಾಗ ಆರ್ಟಿಸ್ಟ್ ಎಲ್ಲ ಇದ್ದಾರೆ, ಪ್ರಾಬ್ಲಮ್ ಇಲ್ಲ. ಇಲ್ಲ ಅವ್ನಿಗೆ ಫೋನ್ ಮಾಡು ಮಾರ, ಅವನಿಗೆ ಬರ್ಲಿಲ್ವಾ, ಎಲ್ಲಿದ್ದ ನೋಡು, ಅದು ಟೆನ್ಷನ್. ಅಲ್ಲಿಂದ ಸ್ಟಾರ್ಟ್. ಈ ಆರ್ಟಿಸ್ಟ್ಗಳು ಇದನ್ನೆಲ್ಲ ಬೆಳೆಸ್ಕೊಂಡು ಬರಬೇಕು. ಸೊ ನಾವು ಡ್ರಾಮಾದಿಂದ ಬಂದವರಾದ್ರಿಂದ ನಾವು ಅರ್ಧ ಗಂಟೆ 1/4 ಗಂಟೆ ಬೇಗನೆ ಇರ್ತೇವೆ, ಆ ರೀತಿ. ಸೊ ಅದು ಕೂಡ ಟೀಮಲ್ಲಿ ಅಥವಾ ಆರ್ಟಿಸ್ಟ್ ಸಿನಿಮಾ ಮಾಡುವಾಗ ಈ ಎಲ್ಲ ಅಂಶಗಳು ಒಂದು ಒಗ್ಗೂಡುವಿಕೆ ಅಥವಾ ಚೆನ್ನಾಗಿ ಮೂಡಿ ಬರೋದಕ್ಕೆ ಪ್ರತಿಯೊಂದು ಕಾರಣ. ಆರ್ಟಿಸ್ಟ್ ಲೇಟ್ ಬಂದ ಬೇಜಾರಾಗತ್ತೆ, ಎಲ್ಲ ಟೈಮಿಗೆ ಬಂದ್ರು, ಬೆಳಿಗ್ಗೆ ಫಸ್ಟ್ ಶಾಟ್ ಇಡುವಾಗಲೇ ಖುಷಿ, ಯಾಕೆ ಹೇಳಿ, ಎಲ್ಲರೂ ಇದ್ದಾರೆ, ಆ ಖುಷಿನೇ ಬೇರೆ, ಸೀದಾ ಹೋಗುತ್ತೆ ವರ್ಕ್. ಆ ತರ ಎಲ್ಲ ಆಗಿದೆ. ಆ ವಿಷಯದಲ್ಲಿ ನಾನು ಅದಕ್ಕೆ ಹೇಳಿದೆ, ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡಿರೋದು ಅದು ಖುಷಿ ಅಲ್ವಾ. ಎಸ್ ಎಸ್. ಸೊ ಸರ್, ಈಗ ನಿಮ್ಮ ಈ ಟ್ರೈಲರ್ ಅಲ್ಲಿ ನೋಡ್ತಿರುವಾಗ ನಿಮ್ಮ ಹಿಂದೆ ಒಂದು 4 ಜನ ಏನೋ ಒಂದು ದೊಡ್ಡ ರೋಲ್ ಅಂತಲ್ವಾ, ರೌಡಿಯಾ ಹೇಗೆ ಸರ್? ರೋಲ್ ಅಂದ್ರೆ ನಮ್ಮ ಕುಂದಾಪುರ ಭಾಷೆಯಲ್ಲಿ ದೊಡ್ಡ ಕೋಲು, ನಾವು ದೊಡ್ಡ ಕೋಲು ಅಂದ್ರೆ ರೌಡಿ ಅಂದ್ರೆ ಕಾಮಿಕಲ್ಲಿ ಒಂದು ರೌಡಿ, ಬಟ್ ಅವನ ಪರಿಸ್ಥಿತಿ ಮಾತ್ರ ಅದೇ ಅಂತ. ಅದಕ್ಕೆ ನಾಳ್ದು ನೋಡ್ಬೇಕು 15th ಅಲ್ಲಿ ಪರಿಸ್ಥಿತಿ ಹೇಗೆ ಅಂತ. ಮತ್ತೆ ಹುಲಿ, ಅದೇ ಹೇಳಿದ್ರು ಇವರು, ಕಾಡಿ ಹುಲಿ ಅಂತ, ಕಾಡಿ ಹುಲಿ ನನ್ನ ಹೆಸರು ಅಂತ. ಅವನ ಒಂದು ಅದು ತುಂಬಾ ಸನ್ನಿವೇಶಗಳಲ್ಲೇ ಮಜವಾಗಿದೆ. ನನಗೆ ಎಷ್ಟೊಂದು ಅದಕ್ಕೆ ನ್ಯಾಯ ಒದಗಿಸ್ಲಿಕ್ಕೆ ಆಗುತ್ತೋ ಅಷ್ಟರ ಮಟ್ಟಿನ ಪ್ರಯತ್ನ ಪಟ್ಟಿದ್ದೇನೆ. ಸರ್, ಒಂದು ಡೈಲಾಗ್ ಹೇಳ್ಬೋದಾ? ಟ್ರೈಲರ್ ಇದೆ ಸಾಕು, ನಮ್ಗೆ ಫಿಲ್ಮ್ ಇದು ಬೇಡ. ಟ್ರೈಲರ್ ಅಲ್ಲಿ ಇರುವಂತ ಒಂದು ಡೈಲಾಗ್ ಒಂದು ಕಟ್ ಮಾಡಬೇಕಾಗುತ್ತೆ. ಸಂದೀಪ್ ಸರ್, ಯಾವ್ದಾದ್ರು ಮಲಗ್ಲಿಕ್ಕೆ ನಾ ಬಂದಿರೋದು ಯಾವ್ದಾದ್ರು ದುಡ್ಡಿದೆಯಾ ಅಂತ. ಯಾವ್ದಾದ್ರು ನಾನು ಒಂದು ಬಿಸ್ನೆಸ್ ಆಗುತ್ತೆ ನನಗೆ, ಮತ್ತೆ ಹೀರೋದು ಕೂಡ ಒಂದು ಗ್ಯಾಂಗ್ ಇರುತ್ತೆ, ನಮ್ದು ಈಚೆ ಇರುತ್ತೆ. ಮಲ್ಪೆಯಲ್ಲಿ ಶೂಟಿಂಗ್ ಮಾಡಿದ್ದು, ಅದು ಮಲ್ಪೆಯಲ್ಲಿ. ಅಲ್ಲ ಬರುವಾಗ ಅವನೇಂತಾರೆ, ದುಡ್ಡಿದೆಯಾ ಅಂತ ಕೇಳ್ತಾನೆ. ದುಡ್ಡು ಯಾರಾದ್ರೂ ನಿಮ್ಮ ಜೊತೆ ನನ್ನ ಜೊತೆ ಕೇಳ್ತಾನೆ. ನನ್ನ ಕ್ಯಾರೆಕ್ಟರ್ ಪ್ರಾಬ್ಲಮ್ ಅಂದ್ರೆ ಕಿವಿ ಸರಿ ಕೇಳಿಸಲ್ಲ ನನ್ಗೆ, ಅದು ಮಿಷನ್ ಬರುತ್ತೆ ಹಿಗ್ಸ್ಕೊಳ್ಳೋದು, ಅದು ಇರಲ್ಲ. ಅವ್ನು ದುಡ್ಡಿದೆ ಕೇಳ್ತಾನೆ, ನಾನು ತಕ್ಕ ಹೇಳ್ತಾನೆ, ಬೆಡ್ಡ ನೀ ಅಂತ ಮಲಗಲಿಕ್ಕೆ ಬಂದಿದ್ದಾನ ಇಲ್ಲಿ? ಅಣ್ಣ ಬೆಡ್ ಅಲ್ಲ, ದುಡ್ಡ ಅಂತ. ಆ ತರದ್ದು ಸುಮಾರು ಕಡೆ ಬೇರೆ ಬೇರೆ ತಪ್ಪು ತಿಳ್ಕೊಂಡು ಬೇರೆ ಬೇರೆ ಕೇಳೋದೆಲ್ಲ ನಮ್ಮ ಕಡೆ ಇದೆ. ಆ ಒಂದು ರಿಲೇಟೆಡ್ ಕಂಟಿನ್ಯೂ ಆಗ್ತಾ ಸುಮಾರು ಕಡೆ ಇದೆ ಅಲ್ವಾ. ಓಕೆ, ಗ್ರೇಟ್. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಮಾತಾಡಬೇಕು. ಓಕೆ, ಸೊ ಮ್ಯೂಸಿಕ್ ಅಂದರೆ ಸರ್, ಈಗ ನೀವು ಒಂದು ಮ್ಯೂಸಿಕ್ ಮಾಡ್ತಾ ಇರ್ತೀರಿ ಒಂದು ಫಿಲ್ಮಿಗೆ, ಆಲ್ಮೋಸ್ಟ್ ಆಗಿ ಎಷ್ಟು ಗಂಟೆ ಅಂದರೆ ಲೇಟ್ ನೈಟ್ ಆ ಥರ ಮ್ಯೂಸಿಕ್ ಎಲ್ಲ ಮಾಡ್ಕೊಂಡಿದ್ರ? ಒಂದು 6 ಗಂಟೆ ತನಕ ಟ್ಯೂನೇ ಸಿಗ್ಲಿಲ್ಲ ಆ ಥರ ಒಂದು ಟ್ರೈ ಮಾಡಿದ್ರ ಈ ಒಂದು ಫಿಲ್ಮಿಗೆ? ಇವರ ಫಿಲ್ಮಿಗೆ ಅದು ದೇವರ ದಯೆ, ಭಗವಂತ ಉಂಟಲ್ಲ, ಏನೋ ನಮ್ಗೆ ಈ ಸರಿ ಒಂದು ಕಂಡ್ಬಿಟ್ಟ. ಏನಂತ ಅಂತ ಹೇಳ್ತಿರಲ್ಲ, ನಾವು ಪಾಸಿಟಿವ್ ಆಗಿ ಎಣಿಸಿದಾಗ ಪಾಸಿಟಿವ್ ವೈಬ್ಸ್ ಕನೆಕ್ಟ್ ಆಗ್ತದೆ. ಫಸ್ಟ್ ಆಫ್ ಆಲ್ ಫಸ್ಟ್ ಡೇ 1 ಇಂದ ನಂಗೆ ಪಾಸಿಟಿವ್ ವೈಬ್ಸೇ ಕನೆಕ್ಟ್ ಆಗ್ತಿತ್ತು. ಸೊ ಇವರು ವರ್ಕ್ ಮಾಡುವಾಗ, ಸರ್ ಇದನ್ನ ಮಾಡಿದೆ ಜಸ್ಟ್ ನೋಡ್ತೀರಾ, ಮತ್ತೆ ಅದು ಡೌಟ್ ಅಲ್ಲಿ ಹೇಳುದು, ಮತ್ತೆ ಬೇಕಾದ್ರೆ ಚೇಂಜ್ ಮಾಡ್ತೇನೆ ಅಂತ ಹೇಳ್ತಾರೆ. ಹೇಳುದು ನಾನು
ಇಲ್ಲ ಇಲ್ಲ ಇದು ಕರೆಕ್ಟ್ ಆಗಿದೆ, ಇದಕ್ಕೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರೆ. ಸೊ ಅಷ್ಟೊಂದು ಲೇಟ್ ವರ್ಕ್ ಮಾಡ್ಲಿಲ್ಲ ನೀವು ಮೇ ಬಿ? ಅಲ್ಲ, ಲೇಟ್ ನೈಟ್ ಅದು ನಮ್ದು ಆಸ್ ಯೂಶುವಲ್, ನಾವು ಮಲಗುದೇ ಡೈಲಿ 12 ಗಂಟೆ ನಂತರ. ನಾವು ಕಲಾವಿದರ ಬದುಕೆ ಹಾಗೆ ಅಲ್ವಾ? ಇವರು ರಘುಣ್ಣಗೆ ಸಹ ಗೊತ್ತುಂಟಲ್ಲ, ಡ್ರಾಮಾ ಆಗಿ ಮನೆ ಬರುವಾಗ ಕಷ್ಟ ಆಗುತ್ತೆ. ಆದ್ರೆ ಈ ಫಿಲ್ಮ್ ಅಲ್ಲಿ ಫಿಲ್ಮ್ ನಡುವಲ್ಲಿ ಸಣ್ಣ ಸಣ್ಣ ಬಿಟ್ಟು ಸಾಂಗ್ ಇರುತ್ತೆ. ಸೊ ಅದಕ್ಕೆ ಅವರು ಹೇಳ್ತಿದ್ರು, ಡಾರ್ಲಿನ್ ಇಲ್ಲೊಂದು ಏನಾದ್ರೂ ಲಿರಿಕ್ಸ್ ಬರ್ಕೊಂಡು ಎಲ್ಲ ಹಾಕಿದ್ರೆ ಆಗುತ್ತಾ ಹಂಗೆ ಹಿಂಗೆ ಅಂತ ಕೇಳ್ತಿದ್ರು. ಹಾಗೆ ಆಗ್ಬೋದು, ಇಲ್ಲೊಂದು ನಾನು ಟ್ಯೂನ್ ಕ್ರಿಯೇಟ್ ಮಾಡ್ತೇನೆ, ನೀವು ಏನಾದ್ರು ಬರ್ದು ಕೊಡಿ ನಾನು ಮಾಡಿ ಕೊಡ್ತೇನೆ ಅಂತ. ಅದನ್ನ ನಂತರ ನಾನೇ ಇವರಿಗೆ ಫೋರ್ಸ್ ಮಾಡ್ತಿದ್ದೆ, ಸರ್ ಅಲ್ಲಿ ಒಂದು ಗ್ಯಾಪ್ ಉಂಟು, ಅಲ್ಲಿ ಆಗ್ಬೋದು ಅಂತ. ಸೊ ಅವರಿಗೆ ಹೌದಾ ಆಗ್ಬಿಟ್ಟು ಸೊ ಸಂದೀಪ್ ಸರ್ ಡೈರೆಕ್ಟರ್ಸ್ ಅಲ್ಲ, ಅವ್ರಿಗೆ ಒಳ್ಳೆ ಲಿರಿಕ್ಸ್ ಬರೆಯುವಷ್ಟು ಸಹ ಕೆಪಾಸಿಟಿ ಇದೆ. ಅಂದ್ರೆ ಅವರದ್ದು ಲಿರಿಕ್ಸ್ ಪ್ರಾಸಬದ್ಧವಾಗಿ ರೈಮಿಕಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಆದ್ರೆ ಅವರದ್ದು ಇನ್ನೊಂದು ಒಳ್ಳೆ ಗುಣ ಅಂತಂದ್ರೆ ಅಂದ್ರೆ ಅವ್ರಿಗೆ ಬರೀಲಿಕ್ಕೆ ಗೊತ್ತಿದ್ದು ಸಹ, ಅಯ್ಯೋ ಬರೆಯೋರು ಇದ್ದಾರಲ್ಲಪ್ಪ ಅವ್ರು ಬರ್ದ್ಬಿಡಿ ಇನ್ನೂ ಚೆನ್ನಾಗುತ್ತೆ. ಅದು ಬೇಕಾಗುತ್ತೆ ಅಲ್ವಾ? ಹೌದು. ಬೇರೆಯವ್ರಿಗೆ ಅಲ್ಲ ಹಾಗಂತಲ್ಲ, ಬಟ್ ನಮ್ಗೆ ಅಲ್ಟಿಮೇಟ್ಲಿ ಸಿನಿಮಾ ಗೋಲ್ ಆಗಿರುತ್ತೆ. ಸಿನಿಮಾಗೆ ಯಾರು ಇನ್ಪುಟ್ಸ್ ಚೆನ್ನಾಗಿ ಕೊಡ್ತಾರೋ ಅವ್ರ ಜೊತೆ ನಾವು ಅವ್ರಿಗೆ ಸಪೋರ್ಟ್ ಅಂತಲ್ಲ, ಅವರಿಂದ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡೋದು ನಮ್ಮ ರಿಕ್ವೈರ್ಮೆಂಟ್. ಸಿನಿಮಾಗೋಸ್ಕರ, ಅದು ಬೇರೆ ಏನು ಪರ್ಸನಲ್ ಇದಕ್ಕೋಸ್ಕರ ಏನಲ್ಲ, ಸಿನಿಮಾಗೆ ಏನು ಚೆನ್ನಾಗಿ ಆಗ್ಬೇಕಂತ ಇದೆಯೋ ಅದಕ್ಕೋಸ್ಕರ ಯಾರು ಸಪೋರ್ಟ್ ಮಾಡ್ತಾರೆ ಎಲ್ಲರ ಸಪೋರ್ಟ್ ತಗೊಂಡು ನಾವು ಅಷ್ಟೇ. ನಾವೊಂದು ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ವರ್ಕ್ ಮಾಡಿದ್ದೀನಿ ಅನ್ನೋ ಫೀಲ್ ಇದೆ ಇದುವರೆಗೂ. ನಾನೊಬ್ಬ ಡೈರೆಕ್ಟರ್ ಅಂತ ಅಲ್ಲ, ಅದೇ ತರ ಎಲ್ಲರೂ ಯಾರ್ಯಾರಲ್ಲಿ ಏನೇನು ಟ್ಯಾಲೆಂಟ್ ಇದೆಯೋ ಅದನ್ನೆಲ್ಲ ತಗೊಂಡು ಸಿನಿಮಾಗೆ ಹಾಕ್ಬಿಟ್ಟು ಜನ ಕುತ್ಕೊಂಡು ನೋಡಿದಾಗ ಒಂದು ಒಳ್ಳೆ ಸಿನಿಮಾ ಅನ್ನಿಸ್ಬೇಕು. ಅಲ್ಲಿ ಥಿಯೇಟರ್ ಅಲ್ಲಿ ಸೂಪರ್ ಆಗಿದೆ ಫಿಲ್ಮ್ ಅಂತ ಹೇಳುವ ಅದು ನಮ್ಮ ಸಮಾಧಾನ ಅಷ್ಟೇ. ಹೌದು ಹೌದು. ಓಕೆ, ಸೊ ಗ್ರೇಟ್. ಅಂಡ್ ಸಿನಿಮಾಟೋಗ್ರಫಿ ಯಾರು ಸರ್? ಸಿನಿಮಾಟೋಗ್ರಫಿ ಉದಯ್ ಬಳ್ಳಾಳ್ ಅವರು ಕೂಡ ಇಲ್ಲೇ ಮಂಗಳೂರಿನವರೇ. ಅರೆಮರ್ಲೇರ್ ಅಂತ ಒಂದು ಸಿನಿಮಾ ಮಾಡಿದ್ರು, ಸೂಪರ್ ಹಿಟ್ ಫಿಲ್ಮ್, ಅವರು DOP ಆಗಿ ಮಾಡಿದ್ರು. ಅವರು ಕೂಡ ಅಷ್ಟೇ, ಅವ್ರನ್ನ ಹೊಗಳ್ಬೇಕನ್ಸುತ್ತೆ ತಿರ್ಗಾ. ಹಾಗೆ ಅಂದ್ರೆ ಒಂದು ಕ್ಯಾಮ್ರಾ ಬಗ್ಗೆ ತುಂಬಾ ಜನ ಸಿನಿಮಾಟೋಗ್ರಫಿ ಮಾಡಕ್ ಇಂಟ್ರೆಸ್ಟ್ ಇರುತ್ತೆ, ಬಟ್ ಅದಕ್ಕೆ ಒಂದು ಟೈಮ್ ಕೊಡ್ಬೇಕಾಗುತ್ತೆ. ಇವರು ಪೇಷನ್ಸ್ ಬೇಕು, ತುಂಬಾ ಪೇಷನ್ಸ್ ಬೇಕಾಗುತ್ತೆ. ಇವ್ರು ಅದಕ್ಕೆ ಅಂತ ಡೆಡಿಕೇಟೆಡ್ ಆಗಿದ್ದಾರೆ. ಅವ್ರಿಗೊಂದು ಒಳ್ಳೆ ಲೈಟಿಂಗ್ ಸೆನ್ಸ್ ಇರ್ಬೋದು. ನಿಜ ಹೇಳ್ಬೇಕಂದ್ರೆ ನಮ್ಗೆ ಬಜೆಟ್ ಇರಲಿಲ್ಲ ಅಷ್ಟು ಲೈಟ್ಸ್ ಕೊಡಕ್ಕೆ, ಅವ್ರಿಗೆ ತುಂಬಾ ಲೈಟ್ಸ್ ಕೊಡಕ್ಕೆ ನಮ್ಗೆ ಬಜೆಟ್ ಇರಲಿಲ್ಲ. ಬಟ್ ಅವ್ರ ಇದ್ದಿದ್ದ ಬಜೆಟಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಕೊಟ್ಟು ಮಾಡಿರೋದು ನಿಜವಾಗ್ಲೂ ಅವ್ರನ್ನ ಹೊಗಳ್ಬೇಕು. ಹೀಸ್ ಅನ್ ವೆರಿ ಗುಡ್ ಟೆಕ್ನಿಷಿಯನ್. ಅವರು ಒಳ್ಳೆ DOP ಅವರು, ಸಿನಿಮಾಟೋಗ್ರಫರ್. ತುಂಬಾ ಚೆನ್ನಾಗಿ ನಮ್ಗೆ ಒಂದು ಆರ್ಟಿಸ್ಟ್ಗೆ ಅದು ಕೆಲವು ಮೂಮೆಂಟ್ಸ್ ಇರುತ್ತೆ, ಅದಕ್ಕೆ ಈ ಲೆನ್ಸ್ ಇಟ್ರೆ ಅದು ಫೀಲ್ ಬರೋದು. ಎಮೋಷನ್ ಇರ್ಬೋದು, ಇಲ್ಲ ಒಂದು ರೊಮ್ಯಾಂಟಿಕ್ ಇರ್ಬೋದು, ಅದಕ್ಕೆ ಒಂದು ಲೆನ್ಸ್ 150 mm ಇರ್ಬೋದು. ಅದು ಸೀನಿಗೆ ಎಷ್ಟು ಬೇಕಾ ಆ ಸಿಚುವೇಶನ್ಗೆ, ಬರೀ ಆರ್ಟಿಸ್ಟ್ ಮೇಲೆ ಎಷ್ಟು ಫೋಕಸ್ ಮಾಡ್ಬೇಕು, ಅದೆಲ್ಲ ಒಂದು ಸಿನಿಮಾಟೋಗ್ರಾಫರ್ ಗೊತ್ತಿರಬೇಕು. ಸೊ ಅವ್ರಿಗೆ ನನಗೆ ಹೇಳೋ ಅವಶ್ಯಕತೆನೇ ಇರಲಿಲ್ಲ ಲೆನ್ಸ್ ಚೇಂಜ್ ಮಾಡಿ ಅದ್ ಮಾಡಿ ಅಂತ. ಅವರೇ ಪರ್ಫೆಕ್ಟ್ ಲೆನ್ಸ್ ಹಾಕ್ಬಿಟ್ಟು ಓಕೆ ಅನ್ನೋರು, ಗೊತ್ತಾಗುತ್ತೆ ಸೀನ್ ಹೇಗಿದೆ ಅಂತ. ಒಂದ್ಸತಿ ಫಸ್ಟ್ ಒಂದು ರೀಡಿಂಗ್ ಕೊಟ್ರೆ ಆಯ್ತು, ಅವ್ರಿಗೊಂದು ಸೀನ್ ಗೊತ್ತಾಗೋದು. ಅವ್ರು ಅದೇ ಲೆನ್ಸ್ ಹಾಕಿ ಅದೇ ಸೆಟಪ್ ಮಾಡಿ ತುಂಬಾ ಚೆನ್ನಾಗಿ ಶೂಟ್ ಮಾಡಿಕೊಟ್ಟಿದ್ದಾರೆ. ಸೊ ವಿಜುವಲ್ಸ್ಗೆ ಅವ್ರಿಗೂ ಥ್ಯಾಂಕ್ಸ್ ಹೇಳಿ ಅಲ್ವಾ? ಸೊ ಗ್ರೇಟ್. ಅಂಡ್ ನೀವು ಈಗ ಲಿರಿಕ್ ಬರೀತೀರಂತ ಹೇಳಿದ್ರಿ, ಇಷ್ಟು ತನಕ ಯಾವ್ದಾದ್ರು ಸಾಂಗ್ಸಿಗೆ ಲಿರಿಕ್ ಬರ್ದಿದ್ದೀರಾ? ಅಂದ್ರೆ ನನಗೆ ಆಕ್ಚುಲಾಗಿ ಡೈರೆಕ್ಷನ್ ಬಿಟ್ರೆ ಯಾವ್ದ್ರ ಬಗ್ಗೆನೂ ಅಂತ ತುಂಬಾ ದೊಡ್ಡ ಆಸಕ್ತಿ ಇಲ್ಲ. ಏನಾದ್ರು ರಿಕ್ವೈರ್ಮೆಂಟ್ ಇದ್ದಾಗ ಸುಮಾರು ಸಿನಿಮಾಗಳಿಗೆ ಸ್ಟಾರ್ಟಿಂಗ್ ಬರೆಯೋದು, ಒಂದು ಫೀಲ್ ಬರ್ಕೊಡೋದು ಅಷ್ಟು ಮಾಡಿ ಕೊಟ್ಟಿದ್ದೀನಿ. ಬಿಟ್ರೆ ನಾನು ಓನ್ ಫುಲ್ ಅಂತ ಬರೆಯಕ್ ಹೋಗಿಲ್ಲ, ನಮ್ಮ ಸಿನಿಮಾಗೂ ನಾನು ಬರೆಯಕ್ ಹೋಗಿಲ್ಲ. ಇನ್ನೊಂದು ವಿಶೇಷ ಅಂದ್ರೆ ಈ ಸಾಂಗ್ ಅಲ್ಲಿ ಹೀರೋದ ಎಂಟ್ರಿ ಆಗುತ್ತೆ, ಅದಕ್ಕೆ ಅವ್ರು ಇಂಗ್ಲಿಷ್ ನಲ್ಲಿ ಲಿರಿಕ್ಸ್ ಬರ್ತಿದ್ದಾರೆ. ಇಂಟೆನ್ಷನಲಿ ಇಂಟ್ರೆಸ್ಟೆಡ್ ಅಂತಲ್ಲ ತುಂಬಾ ಆ ಕಡೆ, ಬಟ್ ಏನ್ ಸಿಚುವೇಶನ್ ಒಂದು ಸ್ಕ್ರಿಪ್ಟ್ ರೈಟರ್ಗೆ ಅದೆಲ್ಲ ಗೊತ್ತಾಗ್ಬಿಡುತ್ತೆ. ನಾನು ಸುಮಾರು ಸ್ಕ್ರಿಪ್ಟ್ಸ್ ಅಲ್ಲಿ ವರ್ಕ್ ಮಾಡಿದ್ದೀನಿ, ಅದು ಗೊತ್ತಾಗ್ಬಿಡುತ್ತೆ ಒಂದು ಈ ಸಿಚುವೇಶನ್ಗೆ ಇದು ಕೇಳ್ತಾ ಇದೆ ಅಂತ. ಸೊ ಅದು ಬರುತ್ತೆ ನ್ಯಾಚುರಲ್ ಆಗಿ ಅಷ್ಟೇ. ಗ್ರೇಟ್. ಸೊ ನೆಕ್ಸ್ಟ್ ಒಂದು ಫಿಲ್ಮ್ ಇದ್ರೆ ಸರ್, ಇವರಿಗೆ ಒಂದು ವಿಲನ್ ಲುಕ್ ಕೊಡ್ಬೇಕು ಸರ್, ಅದು ಹೀಗೆ ಬರ್ಬೇಕು ಸರ್, ಅದು ಆತರ ಒಂದು ಆಕ್ಟ್ ಬರ್ಬೇಕು. ಹೇಗೆ ಮಾಡ್ಲಿಕ್ಕಿಲ್ವಾ ನೀವು? ಅದೊಂದು ಬಾರಿ ಸೂಪರ್ ಬರುತ್ತೆ ಸರ್, ಒಂದೊಳ್ಳೆ ಸಜೆಷನ್ ಅಲ್ವಾ? ನೋಡಿ ನೆಕ್ಸ್ಟ್ ಪಾರ್ಟ್ 2 ಏನಾದ್ರು ಮಾಡಿದ್ರೆ ನೀವು ಈ ತರ ಒಂದು ಲುಕ್ ಕೊಡೋದು, ಆ ತರ ಆಕ್ಟ್ ಕೊಡಿ ಅವರಿಗೆ, ಅಲ್ವಾ? ಓಕೆ, ಸೊ ಈ ಒಂದು ಫಿಲ್ಮ್ ಒಂದು ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಮೇ ಬಿ 2 ಸಾಂಗ್ಸ್ ಇದೆ. ಸೊ ಒಂದು ಸಾಂಗ್ ನನಗೆ ಕೇಳ್ಬೇಕು ನಂಗೆ. ಓಕೆ, ವೀಕ್ಷಕರು ಕೂಡ ಸ್ವಲ್ಪ ವೇಟ್ ಮಾಡ್ತಾನೆ ಇದ್ದಾರೆ. ಓಕೆ, ಸೊ ಹಾಗಾದ್ರೆ ನೀವು ರೆಡಿ ಅಲ್ವಾ? ಓಕೆ, ಎಸ್. ಸೊ ವೀಕ್ಷಕರೇ, ಒಂದು ಸಾಂಗ್ ಬರ್ತದೆ ನೋಡಿ. ಡ್ರಾಪ್ ಮಾಡಕ್ಕೆ ನಾಳೆ ಬೆಳಿಗ್ಗೆ 9 ಗಂಟೆಗೆ ಕಾಲೇಜ್ ಹೋಗೋದು.
ನಿನ್ನಲ್ಲೇ ಕೊನೆಯಾಗಬಹುದೇ ಇಲ್ಲೇ ನೆಮ್ಮದಿ ಸಿಗಬಹುದೇನು ಆಸೆಯ ಪಡಬಹುದೇ ಖುಷಿಯಿಂದ ಹೊಸ ಯೌವನ ಮೂಡಿದೆ ಈಗ ನೀನಿನ್ನು ಸ್ವೀಕರಿಸು ಈ ಹೃದಯ ಕರೆ ಬೇಗ ಸದ್ದೆ ಮಾಡದೆ ದಿನ ಸಾಗೋ ಚಂದ್ರನೇ ಬಿದ್ದ ಹಾಗಿದೆ ಮನದ ಅಂಗಳಕ್ಕೆ ಸಂಜೆ ವೇಳೆ ಬೀಸೋ ತಂಪಾದ ಗಾಳಿಯು ಇನ್ನು ಮುಂದೆ ನನ್ನ ಕೆಡಿಸೋದೆ ಚಂದವು ಸಹಕರಿಸು ಸರಿ ಹೋಗಲು ನಲುಮೆಯ ಸೂರಿನಲ್ಲಿ ಅನುಸರಿಸು ಈ ನೋಟವ ಒಲುಮೆಯ ನೆಪದಲ್ಲಿ ಹೀಗೆ ಅಲೆದಾಡುವ ನನಗೆ ನಿನ್ನೆದೆಯ ಊರೊಂದು ಸಿಗಬಹುದೇ ಮನದ ಪುಸ್ತಕ ಬಳಿ ಬಂದೆ ನೀ ನವಿಲಿನ ಗರಿಯಂತೆ ಮಾಮೂಲು ದಾರಿ ತಿರುವುದು ನಿನ್ನಿಂದ ಆಗಮಿಸೋ ಕನಸುಗಳೇ ನೆಲ್ಲಿಗೆ ಇಲ್ಲಿಂದ ಸರ್ ಸೂಪರ್ ಸಾಂಗ್ ಅಲ್ವಾ ಏನೋ ಒಂದು ಫೀಲ್ ಇದೆ ಇದರಲ್ಲಿ. ಓಕೆ, ಸೊ ಗ್ರೇಟ್. ಆ್ಯಂಡ್ ಸೊ ಇನ್ನಷ್ಟು ಮಾತಾಡೋಣ, ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ ಅಲ್ವಾ? ಓಕೆ, ಖಂಡಿತ. ಸೊ ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರುತ್ತೆ. ಸೊ ಬ್ರೇಕ್ ನಂತರ ಮತ್ತೆ DK ಬಾಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ವೀಕ್ಷಕರು, ಇದರಲ್ಲಿ ಇನ್ನೊಬ್ಬರು ಸೇರ್ಕೊಂಡಿದ್ದಾರೆ, ಏನಂದರೆ ಪ್ರೀತಮ್ ಅವರು. ಸೊ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಆಗ ಹೇಳಿದಾಗನೇ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಏನು ಅಂತ ಹೇಳಿದ್ರೆ ಆರ್ಟಿಸ್ಟ್ ಕೂಡ ಸೆಲೆಕ್ಟ್ ಮಾಡ್ತಾರೆ, ಲೊಕೇಶನ್ ಕೂಡ, ಮತ್ತು ಮೇನ್ ಆಗಿ ಫುಡ್ ಅಲ್ವಾ? ಸೊ ಆಗಲಿ. ಸೊ ಇವರಂತೂ ಬೇಕೇ ಬೇಕು ಒಂದು ಫಿಲ್ಮ್ ಸೆಟ್ಟಲ್ಲಿ ಅಲ್ವಾ? ಸೊ ಅದರ ಮೊದಲಿಗೆ ನಮ್ಮ ಪ್ರೊಡ್ಯೂಸರ್ ಬೇಕಾಗುತ್ತೆ. ಸರ್, ನೀವೇ ಹೇಳಿ ಪ್ರೊಡ್ಯೂಸರ್ ಬಗ್ಗೆ. ಎಷ್ಟು ಜನ ಇದ್ದಾರೆ ಪ್ರೊಡ್ಯೂಸರ್ ಇದರಲ್ಲಿ? ಖಂಡಿತ. ಇದು ಆ್ಯಕ್ಚುಲಿ ಪ್ಲಾನಿಂಗ್ ಏನು ಅಂತ ಹೇಳಿದ್ರೆ ನಮ್ಮದು ಈಗದ ಪ್ಲಾನ್ ಅಲ್ಲ. ಓಕೆ. ತುಂಬ ಒಂದು 4-5 ವರ್ಷಗಳಿಂದ ಸ್ಕ್ರಿಪ್ಟ್ ವರ್ಕ್ ಎಲ್ಲ ಮಾಡಿ ಓಕೆ, ಈಗ ಶೂಟಿಂಗಿಗೆ ನಾವು ಮುಗಿಸಿದಷ್ಟೇ. ನಾನು ಸಂದೀಪ್ ಎಲ್ಲ ಒಂದು 12 ವರ್ಷದಿಂದ ಒಂದೇ ಟೀಮ್. ಓಕೆ, ಒಂದು ಟೀಮ್, ಒಂದೇ ಫ್ಯಾಮಿಲಿ ಮೆಂಬರ್ಸ್. ಓಕೆ ಓಕೆ. ನಿಮಗೆ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ಟೀಮ್ ತುಂಬ ಇಂಪಾರ್ಟೆಂಟ್. ಓಕೆ ಓಕೆ. ಸೊ ಹಾಗಾಗಿ ನಾವೊಂದು ಟೀಮ್ ಮಾಡಿಕೊಂಡಿದ್ದೀವಿ. ಆ ಟೀಮಲ್ಲಿ ನಾವು ಜೊತೆಯಾಗಿದ್ವಿ. ಆ ನಂತರ ನಮಗೆ ಒಂದು ಒಳ್ಳೆ ಸ್ಕ್ರಿಪ್ಟ್ ರೆಡಿ ಆದ ನಂತರ ಸೇರಿ ಅದಕ್ಕೆ ಹಣ ಇನ್ವೆಸ್ಟ್ ಮಾಡುವ ನಿರ್ಮಾಪಕರು ಬೇಕಿತ್ತು. ಹಾಗಾಗಿ ನಮಗೆ ಕಂಫರ್ಟೇಬಲ್ ಆಗುವಂತ ಇಬ್ಬರು ಸಿಕ್ಕಿದ್ರು. ಅದರಲ್ಲಿ ಸಂತೋಷ್ ಅಂತೇಳಿ, ಇನ್ನೊಬ್ರು ನರಸಿಂಹಮೂರ್ತಿ ಅಂತೇಳಿ. ಅವರಿಬ್ಬರು ಬೆಂಗಳೂರಿನವರೇ. ಸೊ ಜೊತೆಯಲ್ಲಿ ಸೇರಿ ನಾವು ಈ ಸಿನಿಮಾನ ಮಾಡಿದ್ದೇವೆ. ಎಸ್ ಎಸ್. ಓಕೆ. ಅದಕ್ಕಿಂತ ಮೊದಲು ನೀವೊಂದು ಫಿಲ್ಮ್ ಡೈರೆಕ್ಟ್ ಮಾಡಿದ್ರಿ, ನೀವೊಬ್ರು ಡೈರೆಕ್ಟ್ರೇ. ಸೊ ಅದಕ್ಕೊಂದು ಕಂಗ್ರ್ಯಾಚುಲೇಷನ್ ನಿಮಗೆ. ಸೊ ಅದು ಫಿಲ್ಮ್ ರಿಲೀಸ್ ಆಗಿದೆ ಅಲ್ವಾ? ಯಾವ ಫಿಲ್ಮ್ ಸರ್ ಅದು? ಮಡಮಕ್ಕಿ ಅಂತ ಸಾಯಿ ಕುಮಾರ್ ಅಂಡ್ ತಾರಾ ಎಲ್ಲ ಮಾಡಿದ್ರು. ಅದು ಆಲ್ಮೋಸ್ಟ್ ನಮ್ಮ ಊರಿನ ಕಡೆನೇ ಲೊಕೇಶನ್, ಶೂಟಿಂಗ್ ಊರಿನಲ್ಲಿ ಆಗಿದೆ. ಓಕೆ ಓಕೆ. ಸೊ ಹಾಗಾಗಿ ಈ ಒಂದು ಎಪಿಸೋಡ್ 2 ಜನ ಡೈರೆಕ್ಟರ್ ಇದ್ದಾರೆ ಈಗ. ಓಕೆ, ಅದು ತುಂಬಾ ಖುಷಿ ಅಲ್ವಾ?
ಗ್ರೇಟ್. ಆ್ಯಂಡ್ ಸರ್ ಈಗ ಒಂದು ಲೊಕೇಶನ್ ಬಗ್ಗೆ ಮಾತಾಡೋದಾದ್ರೆ ನೀವು ಒಂದು ಸ್ವಲ್ಪ ಹೇಳಬೇಕಾಗತ್ತೆ, ಎಲ್ಲೆಲ್ಲಿ ಆಲ್ಮೋಸ್ಟ್ ಆಗಿ? ನಾವು ಈ ಸ್ಕ್ರಿಪ್ಟ್ ಮಾಡುವಾಗನೇ ನಾವು ಈ ಸ್ಕ್ರಿಪ್ಟಲ್ಲಿ ಏನು ಕಾನ್ಸೆಪ್ಟ್ ಅಂತ ಹೇಳಿದ್ರೆ ನಿಮಗೆ ಬೆಂಗಳೂರಿಂದ ಇಬ್ಬರು ಬಂದು ಮಂಗಳೂರಿನಲ್ಲಿ ನಡೆಯುವಂಥದ್ದು ಕಾನ್ಸೆಪ್ಟ್. ಹಾಗಾಗಿ ನಾನು ಆಲ್ಮೋಸ್ಟ್ ನಮ್ಮ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆ ಆರ್ಟಿಸ್ಟ್ಗಳನ್ನ ಹಾಕೊಂಡಿದ್ದೇನೆ. ಜೊತೆಯಲ್ಲಿ ನಮಗೆ ತುಂಬಾ ಸಪೋರ್ಟ್, ಅಂದ್ರೆ ನಮ್ಮ ಊರು ಇದು, ಹಾಗಾಗಿ ನಮಗೆ ಇಲ್ಲಿ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನಾನು ಬೀಚ್ ಇರಲಿ, ಆಮೇಲೆ ಇಂಪಾರ್ಟೆಂಟ್ ಹೇಳಬೇಕು KS ಹೆಗಡೆ ಕಾಲೇಜ್, ಅವರು ನಮಗೆ ಯಾವ್ದು ನಾವು ಸುಮ್ಮನೆ ಕೇಳಿದಷ್ಟೇ ಸರ್ ಈ ತರ ಮಾಡ್ತಿದ್ದೀವಿ, ಖಂಡಿತ ನೀವು ಯಾವಾಗ ಮಾಡ್ತೀರಿ ಹೇಳಿ, ನಿಮಗೆ ಒಂದು ಕೆಲಸ ಮಾಡಿ ಸಂಡೇ ಬನ್ನಿ, ನಿಮಗೆ ಕಂಫರ್ಟೇಬಲ್ ಆಗಿರ್ತದೆ. ಬೇರೆ ದಿನ ಬಂದ್ರೆ ಪೇಷಂಟು ಡಾಕ್ಟರ್ ಅವರು ಇವರು ಅಂತ ಇರ್ತಾರಲ್ಲ, ನೀವು ಸಂಡೇ ಬನ್ನಿ. ಸಂಡೇ ಬಂದಾಗ ನೀವು 24 ರಾತ್ರಿ ಎಷ್ಟು ಹೊತ್ತಿಗೆ ಮಾಡ್ತೀರಾ ಮುಗಿಸಿ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಸೊ ಅವರೊಬ್ಬರು ಅಂತಲ್ಲ, ಎಲ್ಲ ಕಡೆ ನಮಗೆ ಮನೆ ಇರಲಿ, ಮತ್ತೆ ಈ ಗೊತ್ತಲ್ಲ ನಿಮಗೆ ರೋಡಿನಲ್ಲಿ ಶೂಟಿಂಗ್ ಮಾಡೋದು ತುಂಬಾ ಕಷ್ಟ. ಸೊ ಹಾಗಾಗಿ ಪೊಲೀಸ್ ಇರಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಖಂಡಿತ ಅವರ ಸಪೋರ್ಟ್ ಇಂದನೇ ಇವತ್ತು ಒಂದು ಒಳ್ಳೆ ಸಿನಿಮಾ ರಿಲೀಸ್ ಆಗುತ್ತೆ ಅಲ್ವಾ? ಓಕೆ ರಘು ಸರ್, ನೀವು ಇವ್ರ ಬಗ್ಗೆ ಹೇಳಿ, ಯಾಕಂದ್ರೆ ನೀವು ಮಾತಾಡೋ ನಂಗೆ ಫೀಲ್ ಆಗ್ತದೆ ತುಂಬಾ ಪಾಪನ ಅಂತ ಅಲ್ವಾ ಸೆಟ್ ಅಲ್ಲಿ ಎಲ್ಲ. ನೀವು ಹೇಳ್ಬೇಕೀಗ, ನೀವು ಹೇಳ್ಬೇಕೀಗ. ಪ್ರೀತಮ್ ಅಂದ್ರೆ ಅವ್ರನ್ನೆಲ್ಲರೂ ಪ್ರೀತಿಸ್ತಾರೆ ಒಂದು. ಮತ್ತೆ ನಾನಾಗ್ಲೇ ಹೇಳ್ದೆ ನನ್ಗೆ ಇದು ಮೈನ್ ರಿಯಲಿ ಯಾವ ದಿವಸ ಹೇಳಿದ್ರು ಅಣ್ಣ ನಾಳೆ ಆಗ್ತೀನಿ ಅಣ್ಣ, ನಾಳೆ ಬಂತು ಅಷ್ಟೇ ನಂದು ಆ ತರ. ಅದನ್ನ ನಾನು ಸ್ಪೆಷಲಿ ಅಂದ್ರೆ ಅದು ಖುಷಿ ನನಗೆ. ಪೇಮೆಂಟ್ ಎಲ್ಲ ಪಕ್ಕ ಇದಾಗಿತ್ತು, ನಮ್ಗೆ ಎಲ್ರಿಗೂ ಆಗಿದೆ. ಜೊತೆಗೆ ಇವ್ರ ಕೆಲಸ ಏನಂದ್ರೆ ಬೆಳಿಗ್ಗೆ ಟಿಫನ್ ಆಯ್ತಾ, ಟಿಫನ್ ಬಂದ್ರೆ ಆಯ್ತಾ, ಎಲ್ರು ಮಾಡಿದ್ರ, ಊಟ ಎಷ್ಟು ಗಂಟೆ ಬರುತ್ತೆ, ಅವೆಲ್ಲ ಅಂದ್ರೆ ಅವ್ರದ್ದು ಕೆಲಸ ಇದೆಯಲ್ಲ ಫುಲ್ ಸಂಜೆ ಪ್ಯಾಕಪ್ ಆಗೋ ತನಕನೂ ಮುಗಿಲಿಲ್ಲ. ಯಾಕಂದ್ರೆ ನಾಳೆ ಲೊಕೇಶನ್ ಅಲ್ಲಿ ಏನು ಪ್ರಾಪರ್ಟೀಸ್ ಬೇಕು, ಆರ್ಟಿಸ್ಟ್ ಯಾರು, ಅವೆಲ್ಲ ನಾನ್ ಸ್ಟಾಪ್. ಅದು ಕುಂಬಳಕಾಯಿ ಹೊಡೆಯೋ ತನಕನು, ಕುಂಬಳಕಾಯಿ ಅಂದ್ರೆ ನಾನು ಚಟ ಮುಟ್ಕೊಂಡ ಇಲ್ಲಲ್ಲ, ಕುಂಬಳಕಾಯಿ ಹೊಡೆಯೋ ತನಕ ಮುಗಿದಿಲ್ಲ. ಇವತ್ತವರೆಗೆ ನೋಡಿ ರಿಲೀಸ್ ಆಗಿದೆ, ಈಗ ಅದೇ ಕಾಯ್ತಾ ಇದ್ದಾರೆ. ಹೊಟ್ಟೆ ನೋವೆಲ್ಲ ಇದೆ, 15ಕ್ಕೆ ಪಕ್ಕ ಡೇಟ್ ಕೊಟ್ಟಿದ್ದಾರೆ ಡಾಕ್ಟರ್, ನಿಮ್ದು ಡೆಲಿವರಿ ಆಗುತ್ತೆ ಅಂತ. ಅದನ್ನ ವೇಟಿಂಗ್. ಅದೇ ತುಂಬಾ ನಿಜವಾಗಿ ಒಳ್ಳೆ ಮನುಷ್ಯರು. ಯಾಕಂದ್ರೆ ಅವರಲ್ಲಿ ಅದೇ ನೀವು ಈಗಲೇ ನೋಡ್ತಾ ಇದ್ರಿ, ಅಹಂಭಾವ ಇಲ್ಲ. ಇವರು ಸಿನಿಮಾ ಮಾಡಿದವರು ಆಲ್ರೆಡಿ, ಇದು ಇಲ್ಲ ಶೂಟಿಂಗ್ ಆಗುವ ಒಂದು ಸಿನಿಮಾ ಮಾಡಿದವನು, ಅದಿರ್ಲೇಬಾರ್ದು ಖಂಡಿತ, ಯಾರ ಹತ್ರನೂ ಇಲ್ಲ. ಮತ್ತೆ ಕೆಲಸ ಅಂತ ಬಂದಾಗ, ಈಗ ನೀವು ಮಾಡ್ತಾರೋ ಕೆಲಸನೇ ಆಗಲಿ, ಯಾರು ಕೆಲಸವನ್ನ ಪ್ರೀತಿಸ್ತಾರೋ, ಎಷ್ಟು ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ನನ್ಗೆ ಎಷ್ಟು ಸಿಗುತ್ತೆ ಅನ್ನೋದು ಮುಖ್ಯ ಅಲ್ಲ, ಕ್ಯಾರೆಕ್ಟರ್ ದೊಡ್ಡದ ಚಿಕ್ಕದ ಇಂಪಾರ್ಟೆಂಟ್ ಅಲ್ಲ. ಕೊಟ್ಟದ್ದನ್ನ, ನನಗೆ ಈಗ ದಕ್ಕಿದ್ದನ್ನ 100% ಅದಕ್ಕೆ ನ್ಯಾಯ ಒಪ್ಪಿಸ್ಕೊಂಡು ಅದನ್ನ ಪ್ರೀತಿಸಿದಾಗ, ಆ ಕೆಲಸವನ್ನು ಪ್ರೀತಿಸಿದಾಗ ಖಂಡಿತ ಅವ್ರು ಮಾಡೋ ಎಲ್ಲ ಕೆಲಸನೂ ಯಾವುದೇ ಕೆಲಸ ಮಾಡ್ಲಿ ಸಕ್ಸಸ್ ಆಗುತ್ತೆ. ಸಕ್ಸಸ್ಗೆ ದಾರಿನೇ ಅದೇ, ಪ್ರೀತಿಸ್ಬೇಕು. ಫಸ್ಟ್ ನಾವು ಮಾಡೋ ಕೆಲಸವನ್ನ ಪ್ರೀತಿಸ್ಬೇಕು. ಆಕ್ಚುಲಿ ಹೇಳ್ಬೇಕಂದ್ರೆ ಸಿನಿಮಾದ ಎಷ್ಟು ಆಳ ತಿಳ್ಕೊಂಡಿದ್ದಾರೆ ಅನ್ನೋದನ್ನ ಆಗ್ಲೇ ಹೇಳಿದ್ರು. ಇವರು ಅನುಭವಿಗಳೇ. ಆಮೇಲೆ ನಮ್ಮ ಸಂಗೀತ ನಿರ್ದೇಶಕರು ಅವ್ರ ಬಗ್ಗೆ ಈಗ ಇವರು ಮಾಡೋ ಮಾತುಗಳಲ್ಲೇ ಗೊತ್ತಾಯ್ತು, ಎಲ್ರಿಗೂ ಏನೋ ಸಾಧನೆ ಮಾಡ್ಬೇಕು ಅನ್ನೋ ಹಸಿವು ಇರುವವರು. ಜೊತೆಗೆ ಛಾಯಾಗ್ರಾಹಕರು ಉದಯ್ ಅವರು ಈಗ ನನ್ಗೆ ಗೊತ್ತಿರುವ ಹಾಗೆ ಶಶಿಕುಮಾರ್ ಅವರ ಮಗನದು ಯಾವ್ದು ಮಾಡವೆ, ಆ ಮೂವಿ ಮಾಡ್ತಾ ಇದ್ದಾರೆ. ಅವರು ಕೂಡ ಅದೇ, ಎಲ್ರು ಹಸಿವಿನವ್ರು ಎಲ್ಲಿ ಒಟ್ಟಾಗ್ತಾರೋ ಅಲ್ಲಿ ಪ್ಲೇಟ್ ಖಾಲಿ ಆಗತ್ತೆ, ಇಲ್ಲಾಂದ್ರೆ ಅರ್ಧಂಬರ್ಧ ತಿನ್ಬಿಡ್ತಾರೆ. ಅದಾಗ್ಲಿಲ್ಲ ಇಲ್ಲಿ, ಎಲ್ರು ಹಸ್ಕೊಂಡಿರೋರು. ಕೆಲಸದ ಹಸಿವು ಅಂದ್ರೆ ನಾನು ಮಾಡಿದ್ದೀನಿ, 10 ಮಾಡಿದ್ದೀನಿ, 11 ನೆಗ್ಲೆಕ್ಟ್ ಇಲ್ಲ. ಎಲ್ಲಿ ನೀವು ನೋಡಿರ್ಬೋದು, ಕೆಲವರು ಡ್ರೈವಿಂಗ್ ಕಲಿಯುವಾಗ ಸ್ಟಾರ್ಟಿಂಗ್ ಹಿಂಗಿರ್ತಾರೆ, ಆಟೋ ಕಲಿಯೋರು, ಆಟೋ ಬಿಡೋರು ಹಿಂಗಿರ್ತಾರೆ. 2 ವರ್ಷ ಆದ್ಮೇಲೆ ಒಂದ್ ಕೈ ಮೇಲೆ ಹೋಗುತ್ತೆ. ನಾನು ಸರ್ವಿಸ್ ಇದ್ರಲ್ಲಿ ಅನ್ನೋದು ಅದು ಅವತ್ತೇ ಬೀಳೋದು. ನಾಯಿ ಅಡ್ಡ ಬರೋದು ಅದೇ ದಿವಸ, ಗಾಡಿಗೆ ನಾಯಿ ಅಡ್ಡ ಬರೋದು ಅದೇ ದಿವಸ, ಅವತ್ತು ಬೀಳ್ತಾರೆ. ಹಿಂಗ್ ನೋಡಿ ಆಸ್ಪತ್ರೆ ಅಂತ ಒಂದ್ ಕೈ ಅವ್ರು ಹೇಳೋದಿಲ್ಲ, ಹಿಂಗೆ ಹೋಗಿದ್ದ ಅಂತ ಹೇಳೋದಿಲ್ಲ. ಸೊ ಅದೇ ಯಾವುದೇ ಕೆಲಸದಲ್ಲಿ ದಿನ ನಮ್ಗೂ ಹೊಸ್ತು, ಇವತ್ತು ಹೊಸ್ತೇನೋ ಮಾಡ್ತಾ ಇದ್ದೀವಿ ಅನ್ನೋ ಭಾವನೆ. ನಾನು ಈ ಟೀಮ್ ನಲ್ಲಿ ನಾನು ಅದನ್ನ ನೋಡಿದೆ. ನಾನು ಕೂಡ ಮತ್ತೆ ನಮ್ಮ ಡೈರೆಕ್ಟರ್ಗೆ ಅಥವಾ ನಮ್ಮ ಟೀಮ್ ಟೋಟಲಿ ನಮ್ಮ DK ಬಾಸ್ ಟೀಮ್ಗೆ ಒಂದು ಖುಷಿ. ನಾನು ವೈಯಕ್ತಿಕವಾದ ಕೃತಜ್ಞತೆ ಯಾಕೆ ಹೇಳ್ತೀನಿ, ನನ್ನನ್ನು ಕೂಡ ಸೇರಿಸ್ಕೊಂಡು, ಜೊತೆಗೆ ನಮ್ಮ ಕರಾವಳಿ ಈ ಭಾಗದ ಎಲ್ಲಾ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಾರೆ, ಶೂಟಿಂಗ್ ಇಲ್ಲಿ ಮಾಡಿದ್ದಾರೆ. ಸೊ ನಮ್ಮ ತಂಡಕ್ಕೆ, ಡೈರೆಕ್ಟರ್ಗೆ, ಎಲ್ರಿಗೂ, ಪ್ರೊಡ್ಯೂಸರ್ಸ್ಗಳಿಗೆ ಎಲ್ರಿಗೂ ನಾನು ವೈಯಕ್ತಿಕವಾದ ಕೃತಜ್ಞತೆ ಹೇಳ್ತೀನಿ. ಓಕೆ ಗ್ರೇಟ್. ಸೊ ಅದೇ ನಾಳ್ದು 15th ಅಂತ ಹೇಳುವಾಗ ಎಲ್ಲರ ಮೈಂಡಲ್ಲಿ ಇದೆ, ಅಂದರೆ ಹೇಗೆ ಒಂದು ಸಕ್ಸಸ್ ಆಗ್ಬೋದಾ ಒಂದು ಫಿಲ್ಮ್. ಈಗ ಎಲ್ರಿಗೂ ಈಗ ಈಗ ಇಂಟರ್ವ್ಯೂ ಮಾಡ್ತಿರುವಾಗ ನಿಮ್ಮ ಮುಖದಲ್ಲಿ ಸ್ವಲ್ಪ ನಗು ಇದ್ರೂ ಕೂಡ ಟೆನ್ಷನ್ ಅಂತೂ 100% ಇದೆ ಅಲ್ವಾ? ಓಕೆ, ಎಷ್ಟೇ ಟೆನ್ಷನ್ ಇದ್ರೂ ಕೂಡ ನಾವು ಅದನ್ನು ತೋರಿಸ್ಲಿಕ್ಕೆ ಆಗಲ್ಲ. ಸೊ ನೋಡೋಣ, ಹೋಪ್ ಫಾರ್ ಗುಡ್, 100% ಫಿಲ್ಮ್ ಹಿಟ್ ಆಗ್ಬೋದು. ಓಕೆ. ಆ್ಯಂಡ್ ಸರ್, ನನಗೆ ಒಂದು ಡೌಟ್ ಇದೆ, ಏನಂದರೆ ನೀವು ಒಂದು ಡೈರೆಕ್ಟ್ ಮಾಡ್ತಿರುವಾಗ ಸೊ ಆರ್ಟಿಸ್ಟಿಗೆ ಸೊ ಈ ಥರ ಎಕ್ಸ್ಪ್ರೆಷನ್ ಬರಬೇಕು ಅಂತ ಇವ್ರು ಹೆಲ್ಪ್ ಮಾಡಿದಾರಾ?
ಸರ್ ಪ್ರೀತಮ್ ಅವರು? ಇಲ್ಲ, ಅದು ಕ್ಲಾರಿಟಿ ಇತ್ತು ನಮ್ಗೆ ಫಸ್ಟೇ ಯಾವ ಥರ ಬರ್ಬೇಕು ಅನ್ನೋದು. ಓಕೆ. ಅದಕ್ಕೆ ಸ್ಪಾಟಲ್ಲಿ ನಾವು ಡಿಸೈಡ್ ಮಾಡಿಲ್ಲ ಯಾವ ಥರ ಬರ್ಬೇಕು ಅನ್ನೋದು. ಟೇಬಲಲ್ಲಿ ಎಲ್ಲ ಡಿಸೈಡ್ ಆಗಿದೆ. ಸೊ ಪಿನ್ ಟು ಪಿನ್ ಟೇಬಲ್. ಸೊ ಆರ್ಟಿಸ್ಟ್ಗೆ ನಾವು ತುಂಬಾ ಹೇಳೋ ಅಷ್ಟು ಅವಶ್ಯಕತೆ ಇರಲಿಲ್ಲ. ಆಕ್ಚುಲಾಗಿ ರಘು ಸರ್ ಅವಾಗಲೇ ಹೇಳಿದಾಗ ಹೇಳಿದ್ರು ಒಂದಷ್ಟು ಫ್ರೀಡಮ್ ಇತ್ತು ಅಂತ. ಸ್ಪಾಟ್ ಕ್ರಿಯೇಟಿವಿಟಿ ಅಂತಾರೆ ಅದನ್ನ. ನಾನು ಸುಮಾರು ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಸಿನಿಮಾಸ್ ಎಲ್ಲ ಅದನ್ನ ನೋಡಿದ್ದೀನಿ. ಸ್ಪಾಟ್ ಕ್ರಿಯೇಟಿವಿಟಿ ಕೆಲವು ಸತಿ ಡೈರೆಕ್ಟರ್ಸ್ ಆಗಲಿ ಸ್ಕ್ರಿಪ್ಟ್ ರೈಟರ್ಸ್ ಆಗಲಿ ಆಂಗಲ್ ಅಲ್ಲಿ ಯೋಚನೆ ಮಾಡೋಕ್ಕಾಗಿರಲ್ಲ. ಅವ್ರು ನ್ಯಾಚುರಲ್ ಆಗಿ ಮಾತಾಡ್ತಾ ಇದ್ದಾಗ ಅದು ಬಂದ್ಬಿಡುತ್ತೆ ಫ್ಲೋ. ಅದು ಸ್ಕ್ರಿಪ್ಟ್ಗೆ ಏನು ಎಫೆಕ್ಟ್ ಆಗ್ತಾ ಇಲ್ಲ ಅಂದ್ರೆ ಚೆನ್ನಾಗಿದೆ ಅಂದ್ರೆ ಅದನ್ನ ಯೂಸ್ ಮಾಡ್ಕೊಳ್ಬೋದು. ಸೊ ಆ ಥರ ನಾವು ಬಟ್ ಪರ್ಫಾರ್ಮೆನ್ಸ್ ಎಲ್ಲ ಫಸ್ಟೇ ಡಿಸೈಡ್ ಆಗಿತ್ತು ಈ ಥರ ಬರಬೇಕು ಅಂತ. ಆದ್ರೆ ಆರ್ಟಿಸ್ಟ್ಗಳು ನಾನು ನಿಜವಾಗ್ಲೂ ಇದನ್ನ ಹಾನೆಸ್ಟ್ ಆಗಿ ಹೇಳ್ಬೇಕು, ಪೃಥ್ವಿ ಆಗ್ಲಿ, ರಘು ಸರ್ ಆಗ್ಲಿ, ಭೋಜಣ್ಣ ಆಗ್ಲಿ, ಶೋಭರಾಜ್ ಅವ್ರಾಗ್ಲಿ ನಾನ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆದ್ರೆ ಇಷ್ಟು ಚೆನ್ನಾಗಿ ಬರಕ್ ಸಾಧ್ಯ ಅಂತ. ಅದು ಫ್ರೇಮ್ ಇಟ್ಟಾಗ ಅವ್ರು ಮಾಡ್ತಿದ್ದ ಪರ್ಫಾರ್ಮೆನ್ಸ್ ನೋಡಿ ನಾವು ಮಾತಾಡಕ್ ಆಗಿಲ್ಲ. ಯಾರ್ದು ಸಜೆಷನ್ಸ್ ಅಂತಾನೂ ಇಲ್ಲ, ಏನಿಲ್ಲ, ಅವರೇ ಫುಲ್ ತೋರಿಸ್ಬಿಟ್ರು. ಅವರೇ ಫುಲ್ ಕಂಪ್ಲೀಟ್ ಆಗಿ ಇದೆ ಆರ್ಟ್, ಈ ಕ್ಯಾರೆಕ್ಟರ್ ಅಂದ್ರೆ ಇಷ್ಟು ಮಾಡ್ಬೋದು ಅನ್ನೋದು ಮ್ಯಾಕ್ಸಿಮಮ್ ಲೆವೆಲ್ ತೋರಿಸ್ಬಿಟ್ಟಿದ್ದಾರೆ. ಸೊ ಕೆಲವೊಂದು ಆಡಿಯನ್ಸ್ ಮೇ ಬಿ ಫಿಲ್ಮ್ಸ್ ನೋಡ್ತಿರುವ ಈಗ ಕೆಲವೊಂದು ಫಿಲ್ಮ್ಸ್ ಫ್ಯಾಮಿಲಿ ಬೇಸ್ಡ್ ಅಲ್ಲ, ಫಿಲ್ಮ್ ಬರುತ್ತೆ. ಸೊ ಕೆಲವರು ಈ ಒಂದು ಸಹಜವಾಗಿ ಪ್ರಶ್ನೆ ಇರುತ್ತೆ, ನಮ್ಮ ಈ ಫಿಲ್ಮ್ ಫ್ಯಾಮಿಲಿ ಬೇಸ್ಡ್ ಹೇಗೆ, ಫ್ಯಾಮಿಲಿ ನೋಡುವಂಥದ್ದೇ ಸರ್ಟಿಫೈಡ್ ಯು ಅಲ್ವಾ? ಪಾಸ್ ಯು ಸರ್ಟಿಫಿಕೇಟ್ ಸಿಕ್ಕಿದೆ. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ನಗ್ತಾರೆ, ಎಂಜಾಯ್ ಮಾಡ್ತಾರೆ, ಪ್ಲಸ್ ಎಮೋಷನಲ್ ಕನೆಕ್ಟ್ ಕೂಡ ಇದೆ. ಕಂಪ್ಲೀಟ್ ಆಗಿ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾ. ಕಾಮಿಡಿ ಅಂದಾಗ ಡಬಲ್ ಮೀನಿಂಗ್ ಇರುತ್ತೆ, ಅದು ಎರಡು ಡಬಲ್ ಮೀನಿಂಗ್ ಇಲ್ಲ. ಓಕೆ ಓಕೆ. ಸೊ ಕೆಲವರಿಗೆ ಡಬಲ್ ಮೀನಿಂಗ್ ಬೇಕು, ಕೆಲವರಿಗೆ ಬೇಡ. ಅದೇ ಎರಡು ತರ ಕಾಮಿಡಿ ಇರುತ್ತೆ ಯೂಶುವಲ್ ಆಗಿ. ಆಕ್ಷನ್ ಬೇಸ್ಡ್ ಕಾಮಿಡಿ, ಡೈಲಾಗ್ ಬೇಸ್ಡ್ ಕಾಮಿಡಿ. ಆಕ್ಷನ್ ಬೇಸ್ಡ್ ಕಾಮಿಡಿ ಮಾಡೋದು ಕಷ್ಟ. ಅದು ರಘು ಸರ್ ಅಂತ, ಭೋಜರಾಜ್ ಮಂಜೂರ್ ಸರ್ ಅಂತವ್ರು ಮಾತ್ರ, ಅಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತ ಆರ್ಟಿಸ್ಟ್ ಮಾತ್ರ ಆಕ್ಷನ್ ಬೇಸ್ಡ್ ಕಾಮಿಡಿ ಮಾಡಕ್ ಸಾಧ್ಯ. ಡೈಲಾಗ್ ಕಮ್ಮಿ ಇದ್ರೂನು ಅವ್ರ ಮುಖದಲ್ಲಿ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಮಾಡಿ ತೋರಿಸ್ತಾರೆ ಅದನ್ನ ಕಾಮಿಡಿನ. ಸೊ ಅದು ಇವರೆಲ್ಲ ಮಾಡಿರೋದ್ರಿಂದ ಡೈಲಾಗ್ಸ್ ತುಂಬಾ ಏನು ಡಬಲ್ ಮೀನಿಂಗ್ ಒಂದು ಇಲ್ಲ, ಡಬಲ್ ಮೀನಿಂಗ್ ಡೈಲಾಗ್ಸ್ ಏನಿಲ್ಲ. ಸೊ ಆಕ್ಷನ್ ಬೇಸ್ಡ್ ಕಾಮಿಡಿ ಅಂತ ಹೇಳ್ಬೋದು. ಭೋಜರಾಜ್ ಮಂಜೂರ್ ಸರ್, ರಘು ಸರ್ಗೆ ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು. ಓಕೆ. ಸೊ ಪ್ರೀತಮ್ ಸರ್ ಎರಡು ಒಂಚೂರು ತುಳು ಪಾತಿರ್ಗ. ಓಕೆ. ಸೊ ಏತ್ ಥಿಯೇಟರ್ ರಿಲೀಸ್ ಒಂದು ಆಲ್ರೆಡಿ ಆಂಡ್ ಐತೆ ಎಕ್ಸಾಮ್ ನಮ್ಮ ನೆಟ್ಟು ಉಡುಪಿ ಉಂಡು, ಬೊಕ್ಕ ಕುಡ್ಲಡ್ ಆಲ್ಮೋಸ್ಟ್ ಮಲ್ಟಿಪ್ಲೆಕ್ಸ್ ಸಿಂಗಲ್ ಸ್ಕ್ರೀನ್ ಮಾಂತಡ ಉಂಡು, ಅಂಚನೆ ಸೂರತ್ ಕಲ್ ಉಂಡು, ಪುತ್ತೂರು ಉಂಡು, ಸುಳ್ಯ ಉಂಡು, ಬೊಕ್ಕ ಇರೆಗೆ ಆಲ್ ಓವರ್ ಕರ್ನಾಟಕ. ಓಕೆ. ಇದು ಆಕ್ಚುಲಿ ನಮ್ಮ ಇಂಚಿನ ಬಂಟ ಆಲ್ಮೋಸ್ಟ್ ಟೆಕ್ನಿಷಿಯನ್ಸ್ ಬೊಕ್ಕ ಆರ್ಟಿಸ್ಟ್ ನಕ್ಕು ನಮ್ಮ ಊರ್ತಗಳು ಐಗ ಹತ್ರ ನಮ್ಮ ಆಲ್ಮೋಸ್ಟ್ ಮೂಲ ಫೋಕಸ್ ಮಲ್ತನಲ್ಲ ಅಂಚನೆ ಕನ್ನಡ ಫಿಲಮ್ ಅದೇ ಇರೆಗೆ ಐಗ ಹತ್ರ ನಮ್ಮ ಆಲ್ ಓವರ್ ಕರ್ನಾಟಕ. ಓಕೆ ಓಕೆ. ಸೊ ರಿಲೀಸ್ ಮಾಡ್ತನಲ್ಲ ಎಸ್ಪೆಷಲಿ ನಮ್ಮ ಮಾಂದ ಊರ್ತಗಳ ಮಾಂದ ಸೇರಿದೆ ಒಂದು ಫಿಲಮ್ ಮಾಲ್ತ ಐತೆ ಫಿಲಮ್ ಶೂಟಿಂಗ್ ನಂಗೆ ಏತ್ ಸಪೋರ್ಟ್ ಮಾಡ್ತಾರೆ, ಮಸ್ತ್ ಸಪೋರ್ಟ್ ಮಾಡ್ತಾರೆ. ಸೊ ಅಂಚನೆ ಫಿಲಮ್ ರಿಲೀಸ್ ಆಗಿ ಬಕ್ಕಲ್ಲ ಇಂಚಿನ ಸಪೋರ್ಟ್ ಬೋರ್ಡು ಮಲ್ತೊಂದು ಥಿಯೇಟರ್ಗೆಲ್ಲ ಬರೋಡು ಜಡ್ಡೆ ಫಿಲಮ್ ತೂಲೆ ಖಂಡಿತ ಎನ್ನ ಒಂಜಿ ಭರವಸೆ ಎಂಚಿನ ಒಂಟೈರಿಗೆ ಖಂಡಿತ ನಿಕ್ಲೆ ಖುಷಿ ಆಪುಂಡು. ಅದೇ. ಓಕೆ ಓಕೆ ಓಕೆ. ಸೊ ಓಕೆ. ಸೊ ವೀಕ್ಷಕರು 100% ಈ ಒಂದು ಫಿಲ್ಮ್ ಗ್ರ್ಯಾಂಡ್ ಸಕ್ಸಸ್ ಮಾಡಿ ಕೊಡ್ತಾರೆ. ನನ್ನ ಒಂದು ಏನು ನಮ್ಮ ಸೈಡಿಂದ ಒಂದು ಸಪೋರ್ಟ್ 100% ಇದ್ದೇ ಇದೆ. ಬಟ್ ಜನರು 100% ಈ ಫಿಲ್ಮನ್ನು 100% ಸಕ್ಸಸ್ ಮಾಡಿ ಕೊಡ್ತಾರೆ. ಓಕೆ. ಸೊ ಸಂದೀಪ್ ಸರ್, ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಈ ಒಂದು ಟೈಮಲ್ಲಿ? ವೀಕ್ಷಕರಿಗೆ ಹೇಳೋದು, ಸಿನಿಮಾ ಅಂದರೆ ಏನು ರಿಕ್ವೈರ್ಮೆಂಟ್ ಇರುತ್ತೆ, ಬಂದಾಗ ಒಂದು ಎಂಟರ್ಟೈನ್ಮೆಂಟ್ ಬೇಕು. ಸೊ ಎಂಟರ್ಟೈನ್ಮೆಂಟ್ ಇದೆ, ಅದ್ರ ಜೊತೆಗೆ ಒಂದು ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋಂಥ ಎಂಟರ್ಟೈನ್ಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಈವನ್ ಯೂತ್ಸ್, ಕಾಲೇಜ್ ಹುಡುಗರು ಇರ್ಬೋದು, ಫ್ಯಾಮಿಲೀಸ್ ಇರ್ಬೋದು, ಯಾರೇ ಇರ್ಬೋದು, ಯು ಸರ್ಟಿಫೈಡ್ ಆಗಿದೆ. ಕಂಪ್ಲೀಟ್ ಆಗಿ ಪ್ರತಿಯೊಬ್ರು ನೋಡಿ ನಕ್ಕು, ಕೆಲವು ಕಡೆ ಸ್ವಲ್ಪ ಅಳುನು ಬರುತ್ತೆ, ಹತ್ತು ತಿರ್ಗಾ ನಕ್ಕು ಸಿನಿಮಾಯಿಂದ ಹೊರಗೆ ಹೋಗ್ತೀರಾ ಅಷ್ಟೇ ಹೇಳ್ಬೋದು ಅಲ್ವಾ? ಹೌದು. ಎಸ್ ಎಸ್. ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮಗೆ. ಆ್ಯಂಡ್ ಬೇರೆ ಫಿಲ್ಮ್ಸ್ ಕೂಡ ಇನ್ ಫ್ಯೂಚರಲ್ಲಿ 100% ನೀವೊಂದು 100 ಫಿಲ್ಮ್ ಮಾಡಿ, 100 ಫಿಲ್ಮ್. ಓಕೆ. ಎಸ್. ರಘು ಸರ್, ನೀವು ಹೇಳಿ ನಿಮ್ಮ ಒಂದು ಸ್ಟೈಲಲ್ಲಿ, ನಿಮ್ಮ ಸ್ಟೈಲಲ್ಲೇ ನೀವು ವೀಕ್ಷಕರಿಗೆ ಹೇಳ್ಬೇಕು. ಈಗ ನಾಳೆ 15th ರಿಲೀಸು. ಈಗ ನಮ್ಮ ಸ್ಪಂದನ ಟಿವಿ ಎಲ್ಲ ವೀಕ್ಷಕರಲ್ಲಿ ಒಂದು ವಿನಂತಿ. ಈಗ ಸ್ಪಂದನ ಟಿವಿಯಲ್ಲಿ ಬಹುಶಃ ನಾನು ಹೆಚ್ಚಿನ ಸಿನಿಮಾದ ಒಂದು ಪ್ರಮೋಷನ್ಗೆ ಬಂದಿದ್ದೇನೆ, ಗೊತ್ತಿದ್ದೇನೆ, ಮಾತಾಡಿದ್ದೇನೆ, ನಗಾಡಿದ್ದೇನೆ, ನಗಾಡಿಸಿದ್ದೇನೆ.
ಸ್ಪಂದನ ಚಾನಲ್ ಸ್ಪಂದಿಸ್ತಾರೆ ನಮಗೆಲ್ಲ, ಈ ಕಲೆಯನ್ನು ಪ್ರೋತ್ಸಾಹಿಸ್ತಾರೆ, ಸಿನಿಮಾ ಪ್ರೋತ್ಸಾಹಿಸ್ತಾರೆ. ಸೊ ಸಿನಿಮಾಕ್ಕೆ ಬಂದ ತಾವುಗಳು ಬರಬೇಕು 15ನೇ ತಾರೀಕಿಗೆ ಟಾಕೀಸ್ಗೆ, ನೀವು ಕೂಡ ಸ್ಪಂದಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ. ಯಾಕಂದರೆ ಆವಾಗಲೇ ಹೇಳಿದೆ ನಾನು, ಬೆಂಗಳೂರಿಂದ ಬಂದು ಡೈರೆಕ್ಟ್ರು ಇಲ್ಲಿ ನಮ್ಮ ಪ್ರೀತಮ್ ಸರ್ ಜೊತೆಗೆ ಹುಡ್ಕೊಂಡು ಇಲ್ಲಿಗೆ ಎಲ್ಲ ಲೊಕೇಶನ್ಸ್ಗಳನ್ನು ನೋಡಿಕೊಂಡು ಇಲ್ಲಿನ ಕಲಾವಿದರುಗಳನ್ನೇ ಆಯ್ಕೆ ಮಾಡಿಕೊಂಡು, ಆದ್ದರಿಂದ ನಾವು ಕರಾವಳಿಗರು ನಮ್ಮ ಈ DK ಬೋಸ್ ತಂಡಕ್ಕೆ ಕೃತಜ್ಞತೆ ಅರ್ಪಿಸಬೇಕು ಸಂಪೂರ್ಣವಾಗಿ. ಆ ಸಲುವಾಗಿ ಆದರೂ ತಾವುಗಳೆಲ್ಲ ಪಿಕ್ಚರ್ಗೆ ಬಂದು ಪಿಕ್ಚರ್ ನೋಡಿ ನಾವೆಲ್ಲ ಏನು ಮಾಡಿದ್ದೇವೆ, ಕಟ್ಟೆ ಹಾಕಿದ್ದೇವೆ ಅನ್ನೋ ದಯವಿಟ್ಟು ನೋಡಬೇಕು. ಒಂದು ಹೊಸ ಟೀಮ್ ಅಂದರೆ ಹೊಸ ಪ್ರಯತ್ನ, ಎಲ್ಲರಲ್ಲೂ ಒಂದು ಕನಸಿರುತ್ತೆ, ಆಸೆ ಇರುತ್ತೆ, ಗುರಿ ಇರುತ್ತೆ, ಎಲ್ಲವನ್ನು ಹೊತ್ತು ನಾವೆಲ್ಲರೂ ಕೆಲಸ ಮಾಡಿದ್ದೇವೆ. ಇದಕ್ಕೆಲ್ಲ ನಾವು ಪಟ್ಟ ಶ್ರಮಕ್ಕೆ ಪ್ರತಿಫಲ ತಾವುಗಳು ಕೊಡಬೇಕು. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಹೊಸ ತಂಡವನ್ನು, ಹೊಸ ಸಿನಿಮಾವನ್ನು, ಈ ಕ್ರಿಯೇಟಿವಿಟಿ ಇರುವಂಥ ಈ ಒಂದು ಹೊಸ ತಂಡವನ್ನು ದಯವಿಟ್ಟು ಪ್ರೋತ್ಸಾಹ ಕೊಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ತೇನೆ. ಥ್ಯಾಂಕ್ ಯು. ಓಕೆ. ಸೊ ರಘು ಸರ್, ನಿಮಗೆ ಆಲ್ ದಿ ಬೆಸ್ಟ್. ಆ್ಯಂಡ್ ಇನ್ನಷ್ಟು ಒಳ್ಳೊಳ್ಳೆ ಫಿಲ್ಮ್ಸಲ್ಲಿ ನೀವು ಆ್ಯಕ್ಟ್ ಮಾಡಬೇಕು. ಥ್ಯಾಂಕ್ ಯು. ಯಾಕಂದರೆ ಈಗಷ್ಟೇ ನೀವು ತುಂಬ ಫಿಲ್ಮ್ಸಲ್ಲಿ ಆ್ಯಕ್ಟ್ ಮಾಡ್ತಿದ್ರಿ. ಯಾಕಂದರೆ ನೀವು ಕುಂದಾಪುರ ಸೈಡ್ ಅಂತೂ ತುಂಬಾ ಹಿಟ್ ಆಗಿದ್ರ. ಬಟ್ ಈಗ ಏನಂದರೆ ಎಲ್ಲೂ ನೋಡಿದ್ರು ಕೂಡ ರಘು ಸರ್ ಇದ್ದಾರಾ ಫಿಲ್ಮಲ್ಲಿ, ಅದಂತೂ ಆ ಥರ ಕೇಳಿ ಬರ್ತಾ ಇದೆ. ಸೊ ಆಗಲಿ, ನಿಮಗೆ ಆಲ್ ದ ವೆರಿ ಬೆಸ್ಟ್ ನಿಮಗೆ. ಓಕೆ. ಡಾಲ್ವಿನ್ ಸರ್, ನೀವೇನು ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ವೀಕ್ಷಕರಿಗೆ ಅಷ್ಟೇ, ನಮ್ಮ ಫಿಲ್ಮ್ ಮಾಡಿದ್ದೇವೆ, ನೀವು ಬಂದು ಪ್ರೋತ್ಸಾಹ ಮಾಡ್ಬೇಕಲ್ವಾ? ಓಕೆ. ಸೊ ಫಸ್ಟ್ ಕನ್ನಡ ಫಿಲ್ಮ್ಗೆ ಮ್ಯೂಸಿಕ್ ಡೈರೆಕ್ಟ್ ಮಾಡಿದಿರಾ ಅಲ್ವಾ? ಓಕೆ. ಸೊ ನಿಮ್ಮ ಮುಖದಲ್ಲಿ 100% ನಗು ಇದು ಕಂಟಿನ್ಯೂ ಆಗಿರಬೇಕು. ಓಕೆ. ಆಲ್ ದ ವೆರಿ ಬೆಸ್ಟ್ ನಿಮಗೆ. ಆ್ಯಂಡ್ ನೋಡೋಣ ಇನ್ ಫ್ಯೂಚರಲ್ಲಿ ಇವರು ನೆಕ್ಸ್ಟ್ ಫಿಲ್ಮ್ ಮಾಡ್ಬೋದು, ಹೇಳಿಕ್ಕಾಗಲ್ಲ. ಇದು ಫಿಲ್ಮ್ ಸಕ್ಸಸ್ 100% ಸಿಗ್ಬೋದು, ಅದಾದ್ಮೇಲೆ ಇನ್ನೊಂದು ಫಿಲ್ಮ್ ಬರ್ಬೋದು 100%. ಸೊ ನಿಮಗೆ ಆ ಒಂದು ಫಿಲ್ಮಲ್ಲಿ ಚಾನ್ಸ್ ಸಿಗ್ಲಿ. ಓಕೆ. ಇಟ್ಸ್ ಆಲ್ ದ ವೆರಿ ಬೆಸ್ಟ್ ನಿಮಗೆ. ಮಾರ್ಚ್ 15ಗೆ ಇದು ಬರುವ 15ಗೆ ರಿಲೀಸ್ ಆಗ್ತಿದೆ. ಸೊ ವೀಕ್ಷಕರೇ, ಸೊ ಆ ಫಿಲ್ಮನ್ನು ನೋಡಿ ಎಂಜಾಯ್ ಮಾಡಿ. ಮತ್ತೊಮ್ಮೆ ಫಿಲ್ಮ್ ಟೀಮಿಗೆ ಆಲ್ ದಿ ಬೆಸ್ಟ್. 15ಗೆ ರಿಲೀಸ್ ಆಗ್ತದೆ. ಸೊ ಮತ್ತೊಮ್ಮೆ ಲೈವಿಗೆ ಬರಬೇಕು, ಅದು ಯಾವಾಗ ಅಂತ ಗೊತ್ತಿಲ್ಲ ನನಗೆ. ಇದು ಸಕ್ಸಸ್ ಮೀಟ್ ಥರ. ಓಕೆ. ಸೊ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಓಕೆ. ಎಸ್. ಸೊ ವೀಕ್ಷಕರೇ, ಇಷ್ಟೊತ್ತು ನಾವು ಮಾತಾಡಿ ಆಯಿತು. DK ಬೋಸ್ ಈಗ ನಾಳೆ 15ಗೆ ರಿಲೀಸ್ ಆಗ್ತದೆ. ಸೊ ಪ್ರತಿಯೊಬ್ಬರು ವೀಕ್ಷಕರಿಗೂ ಕೂಡ ಆ ಒಂದು ಫಿಲ್ಮನ್ನು ಸಪೋರ್ಟ್ ಮಾಡಿ, ಸೊ ಸಕ್ಸಸ್ ಮಾಡಿ ಕೊಡಬೇಕು. ಆ್ಯಂಡ್ ನಮ್ಮ ಫಿಲ್ಮ್ ಟೀಮ್ ತುಂಬಾ ಕಷ್ಟಪಟ್ಟು ಆ ಒಂದು ಫಿಲ್ಮ್ ಮಾಡಿದೆ. ಸೊ ಸರ್ ಹೇಳಿದಾಗೇ 5 ವರ್ಷದಿಂದ ಈ ಒಂದು ಫಿಲ್ಮ್ ಸ್ಟೋರಿ ಮಾಡಿಕೊಂಡು ಮತ್ತೆ ಈಗ ಆ ಫಿಲ್ಮ್ ರಿಲೀಸ್ಗೆ ಟೈಮ್ ಬಂದಿದೆ. ಸೊ ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆ ನೋಡ್ತೇನೆ ರೀ ಸ್ಪಂದನ.